सदा विमुक्तिसाधकं कलाधरावतंसकं विलासिलोकरञ्जकम् अनायकैकनायकं विनाशिदेवदैत्यकं नताशुभाशुनाशकं नमामि तं विनायकं नतेतरादिभीकरं नवोदितार्कभास्कर नमत्सुरारिनिच्चरं नतादिकापदुद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरं जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां. ಅಧ್ಯಕ್ಷರಾದಂತಹ ಶ್ರೀಮತಿ ಸುಧಾ ಸುರೇಶ್. ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ ನೂತನ ಪದಾಧಿಕಾರಿಗಳ ಪದಪ್ರಧಾನ ಅಧಿಕಾರಿ ಅಧ್ಯಕ್ಷರು ರೋಟರಿ ಕ್ಲಬ್ ಮಂಗಳೂರು ಪೂರ್ವ ರೋಟರಿಯನ್ ರಮನಾಥ್ ಶೆಟ್ಟಿ ಇವರಿಗೆ ನಮ್ಮ ರೋಟರಿ ಸಮುದಾಯ ದಳದ ಪರವಾಗಿ ಸ್ವಾಗತ. ನಮ್ಮ ಮುಖ್ಯ ಅತಿಥಿಯಾದ RCC ಚೇರ್ಮನ್ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ರೋಟರಿಯನ್ ಸಂತೋಷ್ ಕುಮಾರ್ ಇವರಿಗೂ ನಮ್ಮ ರೋಟರಿ ಸಮುದಾಯ ದಳದ ಪರವಾಗಿ ಸ್ವಾಗತ. ಗೌರವಾನ್ವಿತರನ್ನ ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂತಹ ಸೀತಾರಾಮ್ ಎಸ್ ಕರ್ಕೇರ್ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಸೌಜನ್ಯ ಅಜಿತ್ ಇವರನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಇದೀಗ ನಮ್ಮ ಸಂಸ್ಥೆಯ ಗತ ವರ್ಷದ ವರದಿಯನ್ನು ವಾಚಿಸಲಿದ್ದಾರೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಸೌಜನ್ಯ ಅಜಿತ್. ಮತ್ತು ಸಹಬಾಳ್ವೆ ಎಂಬ ಮೂಲ ಉದ್ದೇಶವನ್ನಿಟ್ಟುಕೊಂಡು ಸಮಾಜದಲ್ಲಿರುವ ಅಶಕ್ತರ, ಶೋಷಿತರ, ಅವಕಾಶ ವಂಚಿತ ವ್ಯಕ್ತಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಸಮಾಜದ ಮೂಲ ಪಿಡುಕುಗಳಾದ ಅನಾರೋಗ್ಯ, ಅನಕ್ಷರತೆ, ಬಡತನ ಇವುಗಳನ್ನು ಹೋಗಲಾಡಿಸುವುದಲ್ಲಿ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಸದಾ ಕಾರ್ಯಪ್ರವೃತ್ತವಾಗಿದೆ. ನಮ್ಮ ಸಂಸ್ಥೆಯು ಸುಮಾರು 18 ವರ್ಷಗಳಿಂದ ಸೇವಾ ಮನೋಭಾವದಿಂದ ಕೂಡಿದ 10 ಹಲವು ಸದಸ್ಯರೊಂದಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವೈದ್ಯಕೀಯ ನೆರವನ್ನು ಸಮಾಜದೊಂದಿಗೆ ಹಂಚಿಕೊಳ್ಳುತ್ತಾ ಒಂದು ಉತ್ತಮ, ಸದೃಢ, ಆರೋಗ್ಯವಂತ ಸಮಾಜ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳಲು ನಾನು ಹೆಮ್ಮೆ ಪಡುತ್ತೇವೆ. ದಿನಾಂಕ 21/7/2018 ಪದಪ್ರದಾನಗೊಂಡ 2018-19 ಸಾಲಿನ ಸಮಿತಿಯ ಕಾರ್ಯಚಟುವಟಿಕೆಗಳ ಸಮಗ್ರ ವರದಿಯನ್ನು ನೀಡಲು ತಮ್ಮ ಅನುಮತಿಯನ್ನು ಕೋರುತ್ತಾ ವರದಿಯನ್ನು ತಮ್ಮ ಮುಂದಿಡುತ್ತೇನೆ. ದಿನಾಂಕ 21/7/2018 ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ ಪದಗ್ರಹಣ ಸಮಾರಂಭವು ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಕೊಲ್ಯದಲ್ಲಿ ಜರುಗಿತು. ಪದಗ್ರಹಣ ಸಮಾರಂಭದಲ್ಲಿ ವೃದ್ಧರ ಬದುಕಿನ ಆಶಾಕಿರಣವಾದ ರೋಹಿತ್ ರವರಿಗೆ ಅವರ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ 2018 ಸಾಲಿನ ರೋಟರಿ ಸಮುದಾಯ ಪುರಸ್ಕಾರ ಮತ್ತು ₹15,000 ಮೊತ್ತವನ್ನು ಮಂಗಳೂರು ಉಳ್ಳಾಲದಲ್ಲಿ ಇವರು ನಡೆಸುತ್ತಿರುವ ಪಶ್ಚಿಮ್ ರಿಹಾಬ್ ಆಶ್ರಮಕ್ಕೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಪದಪ್ರಧಾನ ಅಧಿಕಾರಿಯಾಗಿ ಆಗಮಿಸಿದ ಜಯಕುಮಾರ್ ಕೊಲ್ಯ ಇವರು ನೂತನ ಪದಾಧಿಕಾರಿಗಳ ಪದಗ್ರಹಣ ನಡೆಸಿಕೊಟ್ಟರು. ದಿನಾಂಕ 21/7/2019 ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ, ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ಬೆಸೆಂಟ್ ಮಹಿಳಾ ಕಾಲೇಜು, ಮಂಗಳೂರು ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ವಿಭಾಗ ಮತ್ತು ಬಾಹ್ಯ ವಿಸ್ತರಣಾ ಘಟಕ, ಉಳ್ಳಾಲ ನಗರಸಭೆ, ಲಯನ್ಸ್ ತೋಟ ಮಂಗಳೂರು, ಕರ್ನಾಟಕ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಮಂಗಳೂರು ಇದರ ಜಂಟಿ ಆಶ್ರಮದಲ್ಲಿ ನಮ್ಮ ಮನೆ ನಮ್ಮ ಮರ ಎಂಬ ಸಮಾಜಮುಖಿ ಕಾರ್ಯಕ್ರಮವು ಉಳ್ಳಾಲದ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ಜರುಗಿತು. ದಿನಾಂಕ 15/8/2018 ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ, ಹಿಲ್ಸ್ ರಿಜಿಸ್ಟರ್ಡ್ ಮಂಗಳೂರು, ಪಾದಲ್ಪಾಡಿ ಫ್ರೆಂಡ್ಸ್ ಪಾದಲ್ಪಾಡಿ, ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಇದರ ಆಶ್ರಯದಲ್ಲಿ 72ನೇ ಸ್ವಾತಂತ್ರ್ಯೋತ್ಸವದ ಸವಿನೆನಪಿಗಾಗಿ ಅಭಯ ಆಶ್ರಮ ಅಸೈಗೋಳಿ ಇಲ್ಲಿನ ಹಿರಿಯ ಆಶ್ರಮವಾಸಿಗಳಿಗೆ ಬೆಡ್ಶೀಟ್ ಮತ್ತು ಹಣ್ಣು ಹಂಪಲು ವಿತರಿಸಿ ಅನ್ನದಾನ ನೀಡಿ ಸಹ ಭೋಜನವನ್ನು ಮಾಡಲಾಯಿತು.
ಮತ್ತು ಪ್ರತಿ ವರ್ಷದಂತೆ ಆಶ್ರಮದಲ್ಲಿ ಗಿಡವನ್ನು ನೆಡುವುದರ ಮೂಲಕ ವನ ಮಹೋತ್ಸವವನ್ನು ಆಚರಿಸಲಾಯಿತು. ಒಂದು ಭಾಳ ಖುಷಿಯಾಗ್ತದೆ ಹೇಳಿದರೆ, ನನಗೆ ತುಂಬ ಚಿಕ್ಕಂದಿನಿಂದಲೂ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕಂತ ಭಾಳ ಆಸೆ ನನಗೆ. ಬಟ್ ಅದರಲ್ಲಿ ಯಾವುದೂ ಸಹ ಒಂದು ಅವಕಾಶ ಸಿಕ್ಕಿರಲಿಲ್ಲ ನನಗೆ. ನಾನು ಸುಮಾರು ಇಲ್ಲಿ ಮದುವೆಯಾಗಿ ಬಂದದ್ರಿಂದ 12 ವರ್ಷ ಆಯಿತು. 12 ವರ್ಷದಿಂದ ನಾನು ಈ ರೋಟರಿ ಸಮುದಾಯ ದಳದಲ್ಲಿ ಇದ್ದೇನೆ. ಭಾಳ ಖುಷಿ ಆಗ್ತದೆ ಹೇಳಲಿಕ್ಕೆ. ಕೇಳಿದರೆ ನಾವು ತುಂಬ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡಿದ್ದೇವೆ. ಆದರೂ ನಮಗೆ ಒಂದು ಯಾರಿಗಾದರೂ ಹೆಲ್ಪ್ ಮಾಡಬೇಕಂತ ಹೇಳುವಾಗ ನಮ್ಮ ಹತ್ರ ಆಗ ಏನು ಒಂದು ಹಣದ ವ್ಯವಸ್ಥೆ ಏನು ನಾವು ಮಾಡಿರೋದಿಲ್ಲ. ಬಟ್ ನಮ್ಮ ಮಾಜಿ ಅಧ್ಯಕ್ಷರೆಲ್ಲ ಒಂದು ನಾವೊಂದು ಮಂತ್ಲಿ ಒಂದು ಸಲ ಮೀಟಿಂಗ್ ಮಾಡ್ತೇವೆ. ಆ ಮೀಟಿಂಗ್ ಸೇರುವಾಗ ನಾವು ಆ ಸ್ಪಾಟಲ್ಲಿ ಡಿಸೈಡ್ ಮಾಡೋದು. ಅವ್ರಿಗೆ ಯಾರಿಗಾದ್ರೂ ಈಗ ತುಂಬ ಮಂದಿ ಈಗ ವರದಿಯೆಲ್ಲ ಓದಿದ್ದಾರೆ, ಕೊಡುವಾಗ ನಮ್ಮ ಹತ್ರ ಏನು ಹಣ ಇರೋದೇ ಇಲ್ಲ. ಆಗ ನಾವು ಬಟ್ ಮುಂದೆ ಬಂದಿರ್ತೇವೆ ಏನು ಮಾಡೋದು ಹೇಗೆ ಅಂತ. ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳ ಸಹಕಾರದಿಂದ ಮರುದಿವಸಕ್ಕೆ ಅದು ಹೇಗೆ ಹಣ ಹಾಕ್ತದೆ ಅಂತ ಹೇಳಿದರೆ ಅದೊಂಥರ ನಿಜವಾಗಿ ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ. ಒಮ್ಮೆಲೆ 25,000 30,000 ಹಾಗೆಲ್ಲ ನಾವು ಕಲೆಕ್ಷನ್ ಮಾಡಿ ತುಂಬ ನಮ್ಮ ಈ ಸ್ಥಳೀಯರಿಗೆಲ್ಲ ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದೇವೆ. ಅದೊಂದು ಭಾಳ ಖುಷಿ. ಯಾಕೆ ಹೇಳಿದರೆ ನಾವು ಮುಂದೆ ಹೋದರೆ ನಮಗೆ ಅದರ ಪ್ರತಿಫಲ ಸಿಗ್ತದೆ ಅಂತ ಹೇಳಲಿಕ್ಕೆ ಅದೇ ಸಾಕ್ಷಿ ಅಂತ ಹೇಳ್ಬೋದು. ಅದೇ ರೀತಿ ನಮಗೆ ರೋಟ್ರಿ ಕ್ಲಬ್ನವರು ಸಹ ಹಾಗೆ ನಾವೊಂದು ಫೋನ್ ಮಾಡಿದರೆ ಕೂಡ ಅಷ್ಟೇ ಭಾಳ ನಮಗೆ ಹೆಲ್ಪ್ ಮಾಡ್ತಾರೆ. ಮೊನ್ನೆ ಈಗ ಇಲ್ಲಿ ಬೀರಿಯಲ್ಲಿ ಒಂದು ಮನೆಗೆ ಕರೆಂಟಿನ ವ್ಯವಸ್ಥೆ ಇರಲಿಲ್ಲ. ಅದೇ ಜಯಕುಮಾರಣ್ಣ ರೋಟ್ರಿ ಕ್ಲಬ್ಬಲ್ಲಿ ಅಧ್ಯಕ್ಷರಾಗಿದ್ದರು. ಅವರ ಹತ್ರ ಒಂದು ಫೋನ್ ಮಾಡಿ ಹೇಳುವಾಗ ಇಡೀ ನಮ್ಮ ರೋಟ್ರಿ ಕ್ಲಬ್ಬಿನವರ ಎಷ್ಟು ಜನ ತುಂಬ ಮಂದಿ ಬಂದು ಆ ಮನೆಗೆ ಬಂದದೆ ಅಲ್ಲಿಗೆ ಒಂದು ಕರೆಂಟಿನ ವ್ಯವಸ್ಥೆ ಮಾಡಿದ್ದಾರೆ. ಆ ಮನೆಯವರೀಗ ಬೆಳಕನ್ನು ನೋಡ್ತಾ ಇದ್ದಾರೆ. ಅದೆಲ್ಲ ನಮ್ಮ ಈ ರೋಟ್ರಿ ಸಮುದಾಯದಳ ರೋಟ್ರಿ ಕ್ಲಬ್ಬಿನಿಂದ ಆಗ್ತದೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ. ಅದೇ ರೀತಿ ಅವರಿಗೆ ನಾವು ಅಲ್ಲಿ ಕರೆಂಟಿನ ವ್ಯವಸ್ಥೆ ಮಾಡಿ ವಾಪಸ್ ಬರುವಾಗ ಅಲ್ಲಿಯ ಮನೆ ಹೆಂಗಸ ಹೇಳಿದರು, ನಮಗೆ ಮಿಕ್ಸಿ ಇಲ್ಲ, ಏನಾದರೂ ಹೆಲ್ಪ್ ಮಾಡ್ಬೋದಾ ಅಂತ ಕೇಳಿದರು. ಅದನ್ನು ಕೇಳಿ ನಮ್ಮ ರೋಟ್ರಿ ಕ್ಲಬ್ನವರೊಬ್ಬರು ಮರುದಿವಸ ಮಿಕ್ಸಿಯನ್ನು ಕೂಡ ತಂದು ಕೊಟ್ಟಿದ್ದಾರೆ. ಆ ಒಂದು ಭಾವನೆ ನಮಗೆ ಒಂದು ಹೆಲ್ಪ್ ಮಾಡಲಿಕ್ಕೆ ಮನಸ್ಸಿದ್ರೆ ಖಂಡಿತ ಅದು ಎಲ್ರಿಗೂ ಸಾಧ್ಯ ಆಗ್ತದೆ. ಎಲ್ರಿಗೂ ಹೆಲ್ಪ್ ಮಾಡುವ ಮನಸ್ಸಿರ್ತದೆ, ಬಟ್ ಅವರಿಗೆ ಅವಕಾಶ ಸಿಗೋದಿಲ್ಲ. ಅದು ಖಂಡಿತ. ಯಾಕೆ ಹೇಳಿದರೆ ಇಂಥ ಒಂದು ಸಂಸ್ಥೆಯಲ್ಲಿ ಇದ್ದರೆ ನಮಗೆ ಎಲ್ಲಿಯಾದರೂ ಒಂದು ಸೋಷಿಯಲ್ ವರ್ಕ್ ಮಾಡಲಿಕ್ಕೆ ಭಾಳ ಒಂದು ಸಹಾಯ ಆಗ್ತದೆ. ಅದೇ ರೀತಿ ಇನ್ನೊಂದು ಕುಮಾರಣ್ಣ ಒಂದು ಲಾಸ್ಟ್ ಟೈಮ್ ಮನೆ ಕೂಡ ಒಂದು ಇದಕ್ಕೆ ಮಾಡಿಕೊಟ್ಟಿದ್ದಾರೆ. ಅದು ಬಜಾರ್ಲತ್ತಿರ ಒಂದು ಮನೆ ಅವರಿಗೆ ಅಂದರೆ ತುಂಬ ಗುಡಿಸಲಾಗೆ ಇತ್ತು ಆ ಮನೆ. ನಾನದು ಪಿಕ್ಚರಲ್ಲಿ ನೋಡಿದ್ದೆ ಲಾಸ್ಟ್ ಟೈಮ್. ಅದು ಇನಾಗ್ರೇಷನ್ ಆಗಿ ಹೋಗಿ ನೋಡುವಾಗ ನಿಜವಾಗಿ ಭಾಳ ಖುಷಿ ಆಗ್ತದೆ. ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ಎಲ್ಲ ನಮ್ಮ ರೋಟ್ರಿ ಕ್ಲಬ್ನವರು ಅದಕ್ಕೆ ಸಹಾಯ ಮಾಡಿ ಒಂದು ಟೈಲ್ಸ್ ಇರ್ಬೋದು ಅಥವಾ ಸಿಮೆಂಟ್ ಇರ್ಬೋದು, ಪ್ರತಿಯೊಂದು ವಸ್ತು ಕೂಡ ನಮ್ಮ ರೋಟ್ರಿ ಕ್ಲಬ್ಬಿನವರಿಂದ ಆಗಿದೆ. ಅದೊಂದು ಭಾಳ ಹೆಮ್ಮೆಯ ವಿಷಯ. ಅದು ನನ್ನ ಒಂದು ಅವಧಿಯಲ್ಲಿ ನನಗೆ ನೋಡಲಿಕ್ಕೆ ಸಿಕ್ಕಿದ್ದು ಭಾಳ ಖುಷಿ. ನಾನು ಎಲ್ಲರ ಹತ್ರ ಹೇಳ್ತಾ ಇರ್ತೇನೆ, ನಮ್ಮ ರೋಟ್ರಿ ಕ್ಲಬ್ನವ್ರದ್ದು ಮನೆ ಮಾಡಿಕೊಟ್ರು ಅಂತೇಳಿ. ಅದು ಭಾಳ ಖುಷಿ. ಅದೇ ಥರ ಇನ್ನೂ ಸಹ ನಾವು ಸಹಾಯ ಮಾಡುವ ಒಂದು ನಮಗೆ ಅವಕಾಶ ಸಿಗಲಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ವಿಷಯ, ನನಗೆ ಇದರಲ್ಲಿ ಭಾಳ ಖುಷಿ. ಆ ಖುಷಿಯನ್ನು ನಾನು ಎಷ್ಟು ಹೇಳಿದರೂ ಸಹ ಅದು ಕಡಿಮೆನೇ. ನಮಗೆ ಒಂದು ಏನೇ ಆಗಲಿ ನಮ್ಮ ಸಂಸ್ಥೆಯಲ್ಲಿ ನಮ್ಮ ರೋಟರಿ ಸಮುದಾಯದಲ್ಲಿರುವವರು ನಮಗೆ ಯಾವುದೂ ಕಷ್ಟ ಕೊಡೋದಿಲ್ಲ. ಯಾಕೆ ಹೇಳಿದರೆ ನನಗೆ ಒಂದು ಅಧ್ಯಕ್ಷ ಸ್ಥಾನ ತಗೊಳ್ಳುವಾಗ ನಾನು ಎದುರಿದ್ದೆ. ಯಾಕೆ ಹೇಳಿದರೆ ನಿಜವಾಗಿ ನನಗೆ ಇಲ್ಲಿ ನಿಂತು ಮಾತಾಡುವ ಯಾವುದೇ ಒಂದು ಇದಿರಲಿಲ್ಲ. ಯಾಕೆ ಹೇಳಿದರೆ ನಾನೊಂದು ಸ್ಕೂಲ್ ಕಾಲೇಜ್ ಕಲಿಯುವಾಗ ಒಂದು ಸ್ಟೇಜ್ ಹೋದವಳಷ್ಟೇ. ಅದರ ನಂತರ ನಾನು ಸ್ಟೇಜಿಗೆ ಬಂದೇ ಇರಲಿಲ್ಲ. ಎಲ್ಲರೂ ಹೇಳ್ತಾಯಿದ್ರು ನನಗೆ ನೀನು ಜಾಯ್ನ್ ಆಗೋದು. ನಾನೊಂದು ಸೋಷಲ್ ವರ್ಕ್ ಮಾಡಲಿಕ್ಕೆ ಮುಂದೆ ಬಂದಿದ್ದೇವಿನ ಅಧ್ಯಕ್ಷ ಸ್ಥಾನ ತಗೊಳ್ಳಿಕ್ಕೆ ಮುಂದೆ ನನಗೆ ಭಯ ಇತ್ತು. ಬಟ್ ನಮ್ಮ ರೋಟರಿ ಸಮುದಾಯದ ಎಲ್ರಿಗೂ ಸಹ ನನಗೆ ಎಲ್ಲರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಅವರನ್ನು ಎಷ್ಟು ಹೇಳಿದರೆ ಸಹ ಅದು ಕಡಿಮೆಗೆ. ನಮಗೆ ಒಂದು ಫೋನ್ ಮಾಡಿದರೆ ಸಾಕು, ಎಲ್ಲ ಸುಧಾಕ ನಾನು ಮಾಡ್ತೇನೆ ನನಗಿಂತ ಮುಂದೆ ಅವರೋಗಿ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ಮಾಡುವಾಗ ಕೂಡ ನನಗೆ ಯಾವುದೇ ಕಷ್ಟ ಆಗಲಿಲ್ಲ. ಎಲ್ಲ ನಮ್ಮ ರೋಟರಿ ಸಮುದಾಯ ದಳದವರೇ ಮುಂದೆ ನಿಂತು ಮಾಡಿದ್ದಾರೆ. ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅದೇ ರೀತಿ ನಮ್ಮ ಮುಂದೆ ಬರುವ ಅಧ್ಯಕ್ಷೆ ಕೂಡ ನನ್ನ ಹಸ್ಬೆಂಡ್ ತಂಗಿ ಅವರಿಗೂ ಕೂಡ ಇದೇ ಥರ ನಿಮ್ಮ ಸಹಕಾರ ಇರಲಿ. ಇನ್ನೊಂದು ವಿಷಯ ಹೇಳ್ತೇನೆ, ನನಗೆ ಇದಕ್ಕೆ ನನ್ನ ಹಸ್ಬೆಂಡ್ ಸುರೇಶ್ ಅವರು ಸಹ ರೋಟ್ರಿ ಕ್ಲಬ್ಬಲ್ಲಿ ಅಧ್ಯಕ್ಷರಾಗಿದ್ದರು. ಅವರಿಂದ ನನಗೆ ತುಂಬಾ ಸಪೋರ್ಟು. ಈ ಥರ ಸಪೋರ್ಟು ಎಲ್ರಿಗೂ ಎಲ್ಲ ಮನೆಯಲ್ಲಿ ಸಿಗಲಿ ಅಂತ ಆಶಿಸ್ತೇನೆ.
ಶ್ರೀ ಜಯಪ್ರಕಾಶ್ ಕೊಲ್ಯ, ಜಯಪ್ರಕಾಶ್ ಕೊಲ್ಯ, ಕುಸುಮಾಕರ್ ಕುಂಪಲ. ಅದೇ ರೀತಿ ಸಮುದಾಯ ಸೇವೆ ಶ್ರೀಮತಿ ಶ್ರೀ ಸುಕೇಶ್ ಮಂಜನಾಡಿ, ಶ್ರೀ ಶಿರಾಲ್ ಕುಮಾರ್, ಶ್ರೀಮತಿ ಚಿತ್ರಾ, ಹಣಕಾಸು ಸಮಿತಿ ಸಚಿನ್ ಎಸ್, ಲತೀಶ್ ಮಾಡೂರು, ಸೀತಾರಾಮ ಎಸ್ ಕರ್ಕೇರ, ಗಣೇಶ್ ಎಸ್ ಜಿಕೆ, ವೃತ್ತಿಪರ ಸೇವೆ ಶ್ರೀ ಜಯದೇವ್ ಅಡ್ಕ, ಶ್ರೀ ಸುರೇಶ್ ಬಿ, ಶ್ರೀ ದೀಪಕ್ ಎಸ್ ಕೋಟ್ಯಾನ್, ಮುಂದೆ 2019-20 ಸಾಲಿನ ಕೋಶಾಧಿಕಾರಿಯಾಗಿ ಶ್ರೀ ಆನಂದ ಮಲಯಾಳ ಕೋಡಿ. ಇವರು ನಿರಂತರವಾಗಿ ಕೋಶಾಧಿಕಾರಿ ಹುದ್ದೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಬಹಳ ಅನುಭವಿ ನಮ್ಮೊಂದು ಸದಸ್ಯರಾಗಿದ್ದಾರೆ. ಜೊತೆ ಕಾರ್ಯದರ್ಶಿಯಾಗಿ ಶ್ರೀ ಶಶಿಕಾಂತ್ ಪರಿಯತ್ತೂರು, 2019-20 ಸಾಲಿನ ಪ್ರಧಾನ ಕಾರ್ಯದರ್ಶಿ ಶ್ರೀ ಮಧುಕಿರಣ್ ಗಟ್ಟಿ, ಬಂಧುಗಳೇ 2019-20 ಸಾಲಿನ ನೂತನ ಅಧ್ಯಕ್ಷರಾಗಿ ಈ ವರ್ಷವೂ ಕೂಡ ಮಹಿಳಾ ಸದಸ್ಯೆಯವರು ತನ್ನ ಸ್ಥಾನವನ್ನು ತಮಗೆ ಆಗಿಸಿದ್ದಾರೆ. ಇದೀಗ ಸವಿತಾ ಸಂತೋಷ್, ಶ್ರೀಮತಿ ಸವಿತಾ ಸಂತೋಷ್ ಅವರು ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ 2019-20 ಸಾಲಿನ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಈ ಒಂದು ನೂತನ ತಂಡ 2019-20 ಸಾಲಿಗೆ ಮಹಿಳಾ ಅಧ್ಯಕ್ಷೆಯಾಗಿ ಶ್ರೀಮತಿ ಸವಿತಾ ಸಂತೋಷ್ ರವರು ತನ್ನ ಈ ಒಂದು ನೂತನ ತಂಡದೊಂದಿಗೆ ಮುಂದಿನ ಒಂದು ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದಾರೆ. ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾದಂಥ ಶ್ರೀಮತಿ ಸವಿತಾ ಸಂತೋಷ್
ಅನ್ವಿತಾ ಕೊಲ್ಯ ಇವರು ಸೇರ್ಪಡೆಯಾಗಲಿದ್ದಾರೆ. ಕುಮಾರಿ ಅನ್ವಿತಾ ಕೊಲ್ಯ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ನೂತನ ಅಧ್ಯಕ್ಷರಾದಂತಹ ಸವಿತಾ ಸಂತೋಷ್ ಇವರು ಇವರಿಗೆ ನಮ್ಮ ಸಂಸ್ಥೆಯ ಬ್ಯಾಜನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸಂಸ್ಥೆಗೆ ಸೇರ್ಪಡೆಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ತಮಗೆ ಸುಸ್ವಾಗತ. ಇನ್ನೋರ್ವ ಸದಸ್ಯರಾಗಿ ಯಶವಂತ್ ಕುಂಪಲ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಈ ನಮ್ಮ ಸಂಸ್ಥೆಗೆ ಯಶವಂತ ಕುಂಪಲ ಇವರು ನೂತನ ಸದಸ್ಯರಾಗಿ ಸೇರ್ಪಡೆಗೊಳ್ಳಲಿದ್ದಾರೆ. ತಮಗೆ ಸುಸ್ವಾಗತ. ನಮ್ಮ ಅಧ್ಯಕ್ಷರಿಂದ ಸಮುದಾಯ ದಳದ ಬ್ಯಾಜನ್ನು ಸ್ವೀಕರಿಸಿ ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಸಮುದಾಯ ದಳಕ್ಕೆ ಉತ್ತಮ ಹೆಸರನ್ನು ತಂದುಕೊಟ್ಟಿರುತ್ತಾರೆ. ಈ ಸಂದರ್ಭದಲ್ಲಿ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ವರ್ಷವೂ ಉತ್ತಮ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಉತ್ಸಾಹ ಇದೆ. ಮುಖ್ಯವಾಗಿ ಪ್ಲಾಸ್ಟಿಕ್ ಸಮಸ್ಯೆ, ಮಹಿಳೆಯರ ಜಾಗೃತಿ ಕಾರ್ಯಕ್ರಮಗಳು, ಯುವಕರಿಗೆ ತರಬೇತಿ ಮಾಡುವಂತಹ ಕಾರ್ಯಕ್ರಮಗಳನ್ನು ಮಾಡುವ ಅಭಿಲಾಷೆಯನ್ನು ಹೊಂದಿರುತ್ತೇನೆ. ಈ ವರ್ಷ ರೋಟರಿಯನ್ ರಮನಾಥ ಶೆಟ್ಟಿಯವರು ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರಾಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕೆಂದರೆ ರೋಟರಿ ಸಮುದಾಯ ದಳಕ್ಕೆ ಬೆನ್ನೆಲುಬು ರೋಟರಿ ಕ್ಲಬ್ ಮಂಗಳೂರು ಪೂರ್ವ. ಇದರ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜನರಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು ರೋಟರಿ ಸಮುದಾಯ ದಳ ಆಯೋಜಿಸಿರುವುದು ಅಭಿನಂದನೀಯ. ಸಮಾಜ ಸೇವೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಈ ಸಮಾಜ ಸೇವೆಯನ್ನು ಒಬ್ಬಳಿಂದ ಮಾಡಲು ಸಾಧ್ಯವಿಲ್ಲ. ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಒಬ್ಬರಿಂದ ಈ ಸೇವೆಯನ್ನು ಮಾಡಲು ಅಸಾಧ್ಯ ಎಂದು ಯೋಚಿಸುತ್ತಿರುವಾಗ ಅಂದಿನ ಅಧ್ಯಕ್ಷರಾಗಿರುವ ಶ್ರೀಯುತ ಶ್ರೀರಾಮ್ ಎಸ್ ಕರ್ಕೇರ ಅವರು ಈ ರೋಟರಿ ಸಮುದಾಯ ದಳ ಇದಕ್ಕೆ ನನ್ನನ್ನು ಸದಸ್ಯನನ್ನಾಗಿ ಮಾಡಲು ಪ್ರೇರೇಪಿಸಿದರು. ಅಂದಿನಿಂದ 5 ವರ್ಷಗಳ ಸೇವೆಯನ್ನು ಈ ಸಂಸ್ಥೆಯಲ್ಲಿ ಮಾಡುತ್ತಿರುತ್ತೇನೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ರೋಟರಿ ಸಮುದಾಯ ದಳ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ರೋಟರಿ ಸದಸ್ಯರು ತಾವು ನಿರ್ವಹಿಸುತ್ತಿರುವ ಕಾರ್ಯಕ್ರಮಗಳಲ್ಲಿ ನಾಯಕನಾಗಿ ಹೊರಹೊಮ್ಮುತ್ತಿರುವುದು ಶ್ಲಾಘನೀಯ. ಇನ್ನೊಂದು ತಲೆಮಾರು ರೋಟರಿಯನ್ನು ನಾವು ಕಾಣಬೇಕಾದರೆ ನಾವೆಲ್ಲರೂ ಸಮುದಾಯದ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕಾಗುತ್ತದೆ. ರೋಟರಿ ಸಮುದಾಯದ ಮೂಲಕ ಉತ್ತಮವಾದ ಸೇವೆ ಸಲ್ಲಿಸುವ ಕನಸನ್ನು ಕಂಡಿದ್ದೇನೆ. ವಿದ್ಯಾರ್ಥಿಗಳ ಬದುಕು ಹಸನಾಗಲು ಪ್ರಯತ್ನಿಸುವುದು, ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳೇ ಉತ್ತಮ ಶಿಕ್ಷಣ, ಸ್ವಚ್ಛ ಭಾರತದ ಅನುಷ್ಠಾನ ಸೇರಿದಂತೆ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಳ್ಳುವುದು ನನ್ನ ಆದ್ಯ ಕರ್ತವ್ಯ. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಹಾಗೂ ಇತರ ಸಂಘ ಸಂಸ್ಥೆಗಳು ಮತ್ತು ರೋಟರಿ ಸಮುದಾಯ ದಳ ಕೊಲ್ಯ ಇವರ ಸಹಕಾರ ಅತ್ಯಗತ್ಯ. ಒಂದು ಕಾಲಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಯಾವುದೇ ಕೆಲಸವನ್ನ ಮಾಡಲು ಅವರು ಶಕ್ತರಾಗದೆ ನಮ್ಮೊಂದಿಗೆ ಸದಾ ಇದ್ದವರು. ಅವರನ್ನು ನಾವು ನಮ್ಮ ಸಂಸ್ಥೆಯ ವತಿಯಿಂದ ಕಿಂಚಿತ್ ಸಹಾಯಧನವನ್ನು ನಾವು ನಮ್ಮೆಲ್ಲ ಸದಸ್ಯರು ಅದೇ ರೀತಿ ನಮ್ಮ ರೋಟರಿ ಸಮುದಾಯ ದಳದ ಹಿತೈಷಿಗಳ ವತಿಯಿಂದ ಸಹಕಾರವನ್ನು ಮಾಡಬೇಕೆಂಬ ದೃಷ್ಟಿಯಿಂದ ಈ ಒಂದು ವೇದಿಕೆಯಲ್ಲಿ ಶ್ರೀ ಮೋಹನ್ ಮಾಡೂರ್ ಅವರಿಗೆ ಒಂದು ಸಹಾಯಧನವನ್ನು ವಿತರಿಸಲಿದ್ದೇವೆ.
ದಯಮಾಡಿ ನಮ್ಮದೇ ಸಂಸ್ಥೆಯ ಓರ್ವ ಸದಸ್ಯರು ಇವರು ಶ್ರೀ ಮೋಹನ್ ಮಾಡೂರವರು ವೇದಿಕೆಗೆ ಬರಬೇಕು. ನಮ್ಮ ನೂತನ ಅಧ್ಯಕ್ಷರಾದಂತಹ ಸವಿತಾ ಸಂತೋಷ್ ಅವರಿಂದ ನಮ್ಮಿಂದ ನೀಡುವಂತಹ ಕಿಂಚಿತ್ ಸಹಾಯಧನವನ್ನ ತಾವು ಸ್ವೀಕರಿಸಬೇಕು ಎಂದು ಏರಬೇಕು. ಇವರ ಸನ್ಮಾನ ಪತ್ರವನ್ನ ನಮ್ಮ ಹರೀಶ್ ಶೆಟ್ಟಿ ಅವರು ವಾಚಿಸಲಿದ್ದಾರೆ. ರೋಟರಿ ಕ್ಲಬ್ ಮಂಗಳೂರು ಪೂರ್ವ ರೋಟರಿ ಸಮುದಾಯ ಪುರಸ್ಕಾರ 2019 ಶ್ರೀ ಹರಿಶ್ಚಂದ್ರ ನಾಯ್ಗ. ಯಕ್ಷಗಾನ ಕಲಾವಿದರಾದ ದಿವಂಗತ ಚೆನ್ನಪ್ಪ ನಾಯ್ಗ ಚಂದ್ರಾವತಿ ದಂಪತಿಗಳ ಪುತ್ರರಾಗಿ ಕೋಟೆಕಾರು ಮಾಡೂರಿನಲ್ಲಿ ಜನಿಸಿದ ತಾವು ಕೋಟೆಕಾರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ಯಕ್ಷಗಾನ ಕಲಾ ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಿರಿ. ಚೆಂಡೆ ಮದ್ದಳೆ ವಾದನದಲ್ಲಿ ಪ್ರಸಿದ್ಧ ಗುರು ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರವರಲ್ಲಿ ತರಬೇತಿಯನ್ನು ಪಡೆದು ಮಂಗಳೂರು ಭಾರತೀಯ ವಿದ್ಯಾಭವನದಲ್ಲಿ ವೇಷಭೂಷಣ, ಪಾತ್ರಗಾರಿಕೆ, ಅರ್ಥಗಾರಿಕೆಯಲ್ಲಿ ಡಿಪ್ಲೊಮಾ ಪದವಿ, ಮುಂದೆ ಕಲಾವಿದರಾಗಿ ಬಪ್ಪನಾಡು, ಸಸಿಹಿತ್ಲು, ಸೂಡ, ಹಳೆಯಂಗಡಿ ಮೇಳಗಳಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸಿ ಜೊತೆಗೆ ಹಲವಾರು ವಾರದ ತಾಳಮದ್ದಳೆ ಕೂಟಗಳಲ್ಲಿ ಭಾಗವಹಿಸಿ ಹವ್ಯಾಸಿ ಬಳಗ ಕದ್ರಿ ಇದರ ಆಶ್ರಯದಲ್ಲಿ ಜರುಗಿದ ಹಳ್ಳಿಯಿಂದ ದಿಲ್ಲಿಯವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವು ಶಾಲೆ ಕಾಲೇಜುಗಳಲ್ಲಿ ಮಕ್ಕಳಿಗೆ ಯಕ್ಷಗಾನದ ಹಾಡು, ಸಾಂಸ್ಕೃತಿಕ ಪ್ರಕಾರಗಳಲ್ಲಿ ತರಬೇತಿ ನೀಡಿರುವಿರಿ. ತಮ್ಮ ಕಲಾ ಸೇವೆಗಾಗಿ ಹಲವು ಪುರಸ್ಕಾರ ಸನ್ಮಾನಗಳನ್ನು ಪಡೆದಿರುವಿರಿ. ತಾವು ಹಲವಾರು ಯಕ್ಷಗಾನ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿದ್ದು ಅವಿರತವಾದ ಸೇವೆಯನ್ನು ಮಾಡುತ್ತಾ ಬಂದಿರುವಿರಿ. ಕುರಲ್ ಇಷ್ಟೇರ್ ಕುಡ್ಲ ಇವರು ಸಾದರಪಡಿಸಿದ ತುಳು ತಾಳಮದ್ದಳೆ ಕೂಟ ಸ್ಪರ್ಧೆಯಲ್ಲಿ ಸತತ 2 ಬಾರಿ ಪ್ರಶಸ್ತಿಯನ್ನೂ ಪಡೆದಿರುವಿರಿ. ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳಲ್ಲಿ ನಡೆದಂತಹ ಮಹತ್ವದ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಅನುಭವಿ ನೀವಾಗಿರುವಿರಿ. ತಾನು ಯಕ್ಷಗಾನದಲ್ಲಿ ಬೆಳೆಯುವುದರ ಜೊತೆಗೆ ತನ್ನ ಕುಟುಂಬದ 2 ಕಣ್ಣುಗಳೆಂಬ ನಿಮ್ಮ 2 ಮಕ್ಕಳನ್ನೂ ಕೂಡ ಯಕ್ಷಗಾನ ಕ್ಷೇತ್ರಕ್ಕೆ ಒಲವು ತೋರಿಸುವಲ್ಲಿ ಶ್ರಮಿಸಿರುವಿರಿ. ತಮ್ಮ ಮಕ್ಕಳಾದ ಮಯೂರ್ ಮತ್ತು ಕೀರ್ತನ್ ಯಕ್ಷಗಾನ ರಂಗದಲ್ಲಿ ಗುಣಮಟ್ಟದ ಕಲಾವಿದರಾಗಿ ರೂಪುಗೊಂಡಿದ್ದು, ಇಂತಹ 2 ಕಲಾವಿದರನ್ನು ತಾವು ಯಕ್ಷಗಾನ ರಂಗಕ್ಕೆ ಕೊಡುಗೆಯಾಗಿ ನೀಡಿರುವುದು ಯಕ್ಷಗಾನಕ್ಕೆ ನಿಮ್ಮಲ್ಲಿರುವ ಗೌರವದ ಪ್ರತೀಕ ಎಂದೇ ಉಲ್ಲೇಖಿಸಲಾಗಿದೆ. ಇದು ನೀವು ಜೀವನದಲ್ಲಿ ಮಾಡಿದ ಬಹುದೊಡ್ಡ ಸಾಧನೆ ಎಂದು ಈ ಕ್ಷಣದಲ್ಲಿ ನಾವು ಹೇಳಲು ಹೆಮ್ಮೆಪಡುತ್ತೇವೆ. ವಿಶ್ವಭಾರತಿ ಯಕ್ಷಕಲಾ ಮಿಲನ ಎಂಬ ಹೆಸರಿನಲ್ಲಿ ತಾಳಮದ್ದಲೆ ಕೂಟ, ಯಕ್ಷಗಾನ ಪ್ರದರ್ಶನಗಳನ್ನು ನಡೆಸುತ್ತಿರುವಿರಿ. ನಾದವೇದ ಎಂಬ ಹೆಸರಿನ ತಂಡವನ್ನು ರಚಿಸಿ ದೇವರ ನಾಮಾರ್ಚನೆಯ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವ ನೀವು ಯಕ್ಷಗಾನ ಹಿಮ್ಮೇಳ ಪರಿಕರಗಳನ್ನು ತಯಾರಿಸುವ ಅನುಭವಿ ಕೂಡ. ಹಾಗೆ 10 ಹಲವು ಅನುಭವಗಳನ್ನು ಹೊಂದಿರುವ ನಿಮ್ಮ ಯಕ್ಷಗಾನ ರಂಗದ ಬದುಕು ಇನ್ನಷ್ಟು ಬೆಳೆಗಳೆಂದು ಹಾರೈಸುತ್ತಾ ನಿಮ್ಮ ವಿಶಿಷ್ಟವಾದ ಸೇವೆಗಳನ್ನು ಪರಿಗಣಿಸಿ ರೋಟರಿ ಸಮುದಾಯದಳವು ರೋಟರಿ ಸಮುದಾಯ ಪುರಸ್ಕಾರ 2019 ನಿಮಗೆ ನೀಡಿ ಇಂದು ಗೌರವಿಸಲಾಗಿದೆ. ನಮ್ಮ ಅತಿಥಿಗಳು ಶಾಲು, ಹಾರ ಹಾಗೂ ಫಲಪುಷ್ಪವನ್ನು ನೀಡಿ ಗೌರವಿಸಿ ಈ ಪುರಸ್ಕಾರವನ್ನು ಈ ಸಂದರ್ಭದಲ್ಲಿ ನೀಡಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀ ಹರಿಶ್ಚಂದ್ರ ನಾಯ್ಗ ಮಾಡೂರು ಕಳೆದ ಹಲವಾರು ವರ್ಷಗಳಿಂದ ಪ್ರಸಿದ್ಧ ಯಕ್ಷಗಾನ ಕಲಾವಿದರ ಒಡನಾಟದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಷ್ಟೇ ಅಲ್ಲದೆ ತನ್ನ 2 ಮಕ್ಕಳನ್ನು ಕೂಡ ಯಕ್ಷಗಾನ ರಂಗಕ್ಕೆ ಪರಿಚಯಿಸಿ ಗುಣಮಟ್ಟದ ಕಲಾವಿದರನ್ನಾಗಿಸುವಲ್ಲಿ ಇವರು ಶ್ರಮವನ್ನು ಪಟ್ಟಿದ್ದಾರೆ. ಇವರ 2 ಮಕ್ಕಳು ಕೀರ್ತನ್ ಹಾಗೂ ಮಯೂರು ದಯಮಾಡಿ ವೇದಿಕೆಗೆ ಅವರೊಂದಿಗೆ ನಿಂತು ಈ ಒಂದು ಫೋಟೋ ಸೆಷನ್ಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮಯೂರು ಇದೀಗಾಗಲೇ ಆಳ್ವಾಸ್ ಕಾಲೇಜಲ್ಲಿ ತನ್ನ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ಪೂರೈಸಿ ವಂದನೆಯನ್ನು ಮಾಡುವುದಕ್ಕೆ ತಿರುಗಿ ನಮಗೆ ವಂದನೆಯನ್ನು ಮಾಡುವವರೆಗೆ ದೇವರು ನಮಗೆ ಭಾಗ್ಯ ಕೊಟ್ಟಿದ್ದಾರೆ ಎಂಬಾಗ ಇದು ನಮ್ಮ ಪಾಲಿಗೆ ಬಂದ ಒಂದು ಪಂಚಾಮೃತ ಅಂತ ನಾವು ಗ್ರಹಿಸಿಕೊಳ್ತೇವೆ. ಈ ಅಭಿನಂದನೆ ಉಳಿದ ಯಾವುದೇ ಸನ್ಮಾನಗಳು ದೊರಕುವುದು ಕೂಡ ನನ್ನ ವೈಯಕ್ತಿಕವಾಗಿ ನನಗೊಬ್ಬನಿಗೆ ಸಲ್ಲುವುದಕ್ಕಿಂತ ಮೊದಲು ಯಾರು ಕ್ಷೀಣವಾಗಿ ಒಂದು ಸಂಘ ಸಂಸ್ಥೆಗಳು ನಡೀತದೋ ಅಲ್ಲಿಯವರೆಗೆ ಮುಟ್ಟಿದರೆ ಅದಕ್ಕಿಷ್ಟಲು ಒಳ್ಳೆಯದು ಅಂತ ನನಗೆ ಕಾಣುತ್ತಾ ಇದೆ. ಕಲೆ ಎಂಬ ದೃಷ್ಟಿಯಿಂದ ನನ್ನನ್ನು ಗುರುತಿಸಿದ್ದೀರಾ.
ಒಬ್ಬ ಬದುಕಿನ ನೆಲೆಯಲ್ಲಿ ತಾನು ಒಬ್ಬ ಗೃಹಸ್ಥನಾಗಿ ಮನೆಯ ಒಳಗೆ ಬದುಕಬೇಕಿದ್ದರೆ ಕೆಲವು ರೀತಿಯ ಆಲೋಚನೆಗಳಲ್ಲಿ ಬದುಕುತ್ತಾನೆ ಎಂಬುದನ್ನು ನಾನು ತಿಳ್ಕೊಂಡಿದ್ದೇನೆ. ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿಯೋ ಅಲ್ಲ, ಶಾರೀರಿಕವಾಗಿಯೋ ಅಲ್ಲ, ಆರ್ಥಿಕವಾಗಿಯೋ ಅಲ್ಲ, ಕಲಾವಿದನಾಗಿಯೋ ಅಲ್ಲ, ಒಬ್ಬ ಕೃಷಿಕನಾಗಿಯೋ ಬದುಕುವ ಜೊತೆಯಲ್ಲಿ ಈ ಕಲೆ ಎಂಬುದು ಒಬ್ಬ ಮನುಷ್ಯನಲ್ಲಿ ಬಾಲ್ಯದಲ್ಲಿ ಹುಟ್ಟಿದಂಥ ಕಲೆ ಹಿರಿಯನಾಗುವವರೆಗೆ ಉಂಟು ಅಂತ ನಮ್ಮ ಹಿರಿಯರು ಹೇಳುವುದನ್ನು ಕೇಳಿದ್ದೇನೆ. ಯಾವುದೇ ನಾವು ಚೆಂಡೆ ಮೊದಲೇ ಒಣಗಿದ ಚರ್ಮಕ್ಕೆ ಬಡಿತೇವೆ. ಹಿರಿಯರಾಗುತ್ತಾ ಹೋದಾಗ ಆ ಒಣಗಿದ ಚರ್ಮದ ಜೊತೆಯಲ್ಲೇ ಅವರು ಇರುತ್ತಾರೆ. ಹಸಿ ಚರ್ಮದ ಬಗ್ಗೆ ಯೋಚನೆ ಹೋಗುವುದಿಲ್ಲ, ಮತ್ತೊಬ್ಬರಿಗೆ ಉಪದ್ರ ಕೊಡುವುದಿಲ್ಲ. ಆ ಚರ್ಮದೊಟ್ಟಿಗೆ ಅಲ್ಲ, ಆ ಹಾರ್ಮೋನಿಯಂ ಬಾರಿಸಿಕೊಂಡ ಇದರ ಜೊತೆಯಲ್ಲಿ ಅವರ ಜೀವನವನ್ನು ಕಳೆದು ಒಂದು ಉನ್ನತ ಮುಟ್ಟುವವರೆಗೆ ಮಾನಸಿಕವಾಗಿ ಮತ್ತೊಬ್ಬರಲ್ಲಿ ಅವರಲ್ಲಿ ಮಾತನಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳುವವರೆಗಿಲ್ಲ. ತನ್ನ ಮನಸ್ಸಿನ ಯಾವುದೇ ಮಾನಸಿಕ ವ್ಯಭಿಚಾರದ ಕಡೆಗೆ ಹೋಗುವುದಿಲ್ಲ ಮನಸ್ಸು ಎಂಬುದನ್ನು ಕೇಳಪಟ್ಟಿದ್ದೇನೆ. ಆದ ಕಾರಣ ನನ್ನ ತಂದೆಯಿಂದಲೂ ಬಂತು, ನನ್ನಿಂದ ಬಂತು, ನನ್ನ ಮಕ್ಕಳಿಗೆ ಬಂತು. ಇಲ್ಲಿ ಕೂಡ ವಸ್ತುತಃ ಈ ನಾರಾಯಣ ಗುರು ಮಂದಿರದಲ್ಲಿ 29 ವರ್ಷದಿಂದ ಪ್ರತಿ ಸೋಮವಾರ ಆಗುವಂಥ ತಾಳಮದ್ದಳೆಯಲ್ಲಿ ಭಾಗವಹಿಸಿದ್ದು ಗೊತ್ತಿದೆ. ಒಂದು ಕಾಲದಲ್ಲಿ ಭಾಗವಹಿಸುತ್ತಾ ಇದ್ದೇನೆ, ಕಳೆದ ವಾರವೂ ಭಾಗವಹಿಸಿದ್ದೇನೆ. ಯಕ್ಷಗಾನಕ್ಕೆ ಅವಕಾಶಗಳಿಲ್ಲದಾಗ ಕುಸುಮಕರ ಅವರ ಕುಂಪಲ ಶಾಲೆಯೊಳಗೆ ಅವಕಾಶ ಕೊಡುವುದಿಲ್ಲ. ರಾತ್ರಿಯಲ್ಲಿ ಸಣ್ಣ ಒಂದು ಗ್ಯಾಸ್ ಕ್ಯಾಂಡ್ಲ ಇಟ್ಟುಕೊಂಡು ತಾಳಮದ್ದಳೆಗೆ ನಡೆಸುವಲ್ಲಿ ಕೂಡ ಭಾಗವಹಿಸಿದ್ದೇನೆ. ಈ ಭಾಗವಹಿಸಿ ಈಗ ಅದಕ್ಕೆ ಸಿರಿವಂತಿಗೆ ಬಂತು. ಯಕ್ಷಗಾನ ಬೆಳೆದು ಉನ್ನತ ಮಟ್ಟದಲ್ಲಿ ನಿಂತಿದೆ ಎಂಬಾಗ ಪಟ್ಲ ಸತೀಶ್ ಶೆಟ್ಟರಂಥ ಭಾಗವತರೆಲ್ಲ ಯಕ್ಷಗಾನಕರಂಗೆ ಹರಿದು ಬರುತ್ತಾರೆ. ಯಕ್ಷಗಾನ ಕವಿಗಳಿಗೆ, ಕಲಾವಿದರಿಗೆ ಬೇಕಾದಷ್ಟು ಉದಾರವಾದ ದಾನವನ್ನು ಕೊಡುತ್ತಾ ಅವರನ್ನು ಕೂಡ ಸಮಾಜದಲ್ಲಿ ಅವರು ಬೇಡುವವರು ಅಂತ ಮಾಡದೆ ಅವರನ್ನು ಕೂಡ ಒಬ್ಬ ಸಮಾಜದ ವ್ಯಕ್ತಿಗಳಂತ ಗುರುತಿಸುವವರೆಗೆ ಆಗಿದೆ ಎಂಬಾಗ ಆ ಯಕ್ಷಗಾನದಿಂದಲೋ ಕಲೆಯಿಂದಲೋ ಸ್ವಲ್ಪ ದೇವರ ಭಜನೆಯಿಂದಲೂ ಮನುಷ್ಯನ ಆರೋಗ್ಯಕ್ಕೆ ಲಾಭ ಇದೆ ಎಂಬುದಾಗಿ ಯುವಜನರು ಹರಿದು ಬರುವುದನ್ನು ಕಾಣುತ್ತಾ ಇದ್ದೇವೆ. ಪ್ರಪ್ರಥಮವಾಗಿ ನಾನು ಸುಧಾ ಅವರಿಗೆ ಹಾಗೂ ಸೌಜನ್ಯ ಹಾಗೂ ಅವರ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಕಳೆದ 1 ವರ್ಷದಲ್ಲಿ ನಾನು ರೋಟರಿ ಅಧ್ಯಕ್ಷನಾಗಿದ್ದಾಗಲೂ ಅಷ್ಟು ಕೆಲಸವನ್ನು ಮಾಡಲಿಲ್ಲ. ನೀವು ಅಷ್ಟು ಜನರಿಗೆ ಮುಟ್ಟುವಂಥ ಕೆಲಸ ಮಾಡಿದ್ದೀರಿ, ಅದಕ್ಕೆ ನೀವು ನಿಜವಾಗ್ಲೂ ಅಭಿನಂದನಾರ್ಹರು. ಹಾಗೆ ಭಾಳ ವಿಶೇಷವಾಗಿ ಒಂದು ಅಶಕ್ತರಿಗೆ ಸಹಾಯವನ್ನು ಮಾಡುವಂಥದ್ದು, ಅಸಹ್ಯಗೋಳಿಯ ನಮ್ಮ ಆರ್ಫನೇಜ್ ಮಕ್ಕಳನ್ನು ಕರ್ಕೊಂಡು ಒಮ್ಮೆ ಪಿಕ್ನಿಕ್ನಲ್ಲಿ ನಾನು ಭಾಗಿಯಾಗಿದ್ದೆ, ಭಾಳಷ್ಟು ಉತ್ತಮ ಕೆಲಸ. ಹಾಗೆ ಜಯಕುಮಾರ್ ರೋಟ್ರಿಯ ಸಹಭಾಗಿತ್ವದಲ್ಲಿ ಇಲೆಕ್ಟ್ರಿಫಿಕೇಷನನ್ನು ಮಾಡಿದಂಥದ್ದು ಬಹಳ ಜನರಿಗೆ ಮೆಚ್ಚುಗೆ ಆಗುವಂಥ ಕೆಲಸಗಳನ್ನು ತಾವು ಮಾಡಿದ್ದೀರಿ. ಅದಕ್ಕೆ ನಿಮಗೆ ನನ್ನ ಹೃದಯಾಂತರದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮುಂದಿನ ದಿನದಲ್ಲಿ ನಾನು ಕಳೆದ ಬಾರಿ ಕೊಡಬೇಕಿತ್ತು, ಕೊಡಲಿಕ್ಕಾಗಲಿಲ್ಲ. ಆ ಮನೆಗೆ ಇಲೆಕ್ಟ್ರಿಫಿಕೇಷನ್ ಮಾಡಿದ್ದು ಪ್ಲಾಸ್ಟ್ರಿಂಗ್ ಆಗಬೇಕಂತ ಜಯಕುಮಾರ್ ಅವರು ರಿಕ್ವೆಸ್ಟನ್ನು ಇಟ್ಟಿದ್ದಾರೆ. ಈ ವರ್ಷದಲ್ಲಿ ನೀವು ಅದನ್ನು ಮಾಡಿ ಅದಕ್ಕೆ ನಾನು ನನ್ನ ವೈಯಕ್ತಿಕ 10,000 ರೂಪಾಯಿಯನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳ್ತೇನೆ. ಹಾಗೆ ವಿಶೇಷವಾದಂಥ ದಿನ ಇವತ್ತು. ಯಾಕಂತೇಳಿದರೆ ಒಂದು ಮಹಿಳಾ ಅಧ್ಯಕ್ಷರಿಂದ ಮಹಿಳಾ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ. ಈ ಭಾರತ ಸರ್ಕಾರ ನರೇಂದ್ರ ಮೋದಿಯವರು ಮಹಿಳಾ ಸಬಲೀಕರಣದ ಬಗ್ಗೆ ಭಾಳಷ್ಟು ಕಾರ್ಯಕ್ರಮವನ್ನು ಹಾಕ್ಕೊಂಡ್ರು. ಆ ಕಾರ್ಯಕ್ರಮವನ್ನು ಅಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಿದವರು RCC ಕೊಲ್ಯದವರು. ಸೊ ಆ RCC ಕೊಲ್ಯದ ಎಲ್ಲ ಸಂಘದ ಸದಸ್ಯರಿಗೆ ನಾನು ಧನ್ಯವಾದ ಹೇಳ ಬಯಸ್ತೇನೆ. ಯಾಕಂತ ಹೇಳಿದರೆ ಮಹಿಳಾ ಶಕ್ತಿ ಅನ್ನೋದು ಭಾಳಷ್ಟು ಅಗಾಧವಾದಂಥದ್ದು. ಅದನ್ನು ನೀವು ಮನಕಂಡು ಅವರ ಮೇಲೆ ನಂಬಿಕೆಯನ್ನು ಇಟ್ಟು ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ. ಈ ಮಹಿಳಾ ಶಕ್ತಿಯ ಬಗ್ಗೆ ಒಂದು ಸಣ್ಣ ಉದಾಹರಣೆಯನ್ನು ನಾನು ಕೊಡಬಲ್ಲೆ. ಎನ್ ಅಂಬಿಕಾ ಅನ್ನುವಂಥ ಒಂದು ಮಹಿಳೆ ಇದ್ಲು, ತಮಿಳ್ನಾಡಿನ ದಿಂಡಿಕಲ್ನವರು. ಅವಳು 14ನೇ ವರ್ಷಕ್ಕೆ 8ನೇ ಕ್ಲಾಸಿನ ವಿದ್ಯಾಭ್ಯಾಸ ಮುಗಿದ ತಕ್ಷಣ 14ನೇ ವರ್ಷಕ್ಕೆ ಅವರಿಗೆ ಮದುವೆ ಆಗುತ್ತೆ. 18ನೇ ವರ್ಷಕ್ಕೆ 2 ಮಕ್ಕಳ ತಾಯಿ ಆಗ್ತಾಳೆ. ಅವಳ ಗಂಡ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಒಂದು ಸಣ್ಣ ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗದಲ್ಲಿ ಇರ್ತಾರೆ. ದಿನನಿತ್ಯ ಅವರು ಕೆಲಸಕ್ಕೆ ಹೋಗೋದು. ಬೆಳಿಗ್ಗೆ 9:30 ಆಗುವಾಗ ಮನೆಗೆ ತಿಂಡಿಗೆ ಬರುವಂಥದ್ದು ಅವರ ನಿತ್ಯ ರುಟೀನ್ ಕೆಲಸ ಆಗಿರುತ್ತೆ. ಒಂದು ದಿವಸ 9:30 ಅಲ್ಲ 10:30 ಆದರೂ ಗಂಡ ಬರಲಿಲ್ಲ ಅಂತ ಹೆಂಡ್ತಿ ತನ್ನ 2 ಮಕ್ಕಳನ್ನು ಕರ್ಕೊಂಡು
ಸ್ಟೇಷನ್ ಹತ್ರ ಹೋಗ್ತಾಳೆ. ಸ್ಟೇಷನ್ ಹತ್ರ ಹೋಗಿ ನೋಡುವಾಗ ದೊಡ್ಡ ಪೆರೇಡ್ ಆಗ್ತಾ ಇರುತ್ತೆ. ಪೆರೇಡ್ನಲ್ಲಿ ಎಲ್ಲರೂ ಸೆಲ್ಯೂಟ್ ಹೊಡಿತಾ ಇರ್ತಾರೆ, ಶೇಕ್ ಹ್ಯಾಂಡ್ ಕೊಡ್ತಾ ಇರ್ತಾರೆ, ಹಾಗೆ ಫೋಟೋಗಳನ್ನು ಕ್ಲಿಕ್ಸ್ತಾ ಇರ್ತಾರೆ. ಇವಳು ಭಾಳ ಆಶ್ಚರ್ಯದಿಂದ ಅದನ್ನು ನೋಡ್ತಾ ಇರ್ತಾಳೆ. ಏನಾಗ್ತಾ ಇದೆ ಇಲ್ಲಿ ಅನ್ನೋದು ಅವಳಿಗೆ ಅರ್ಥ ಆಗೋದಿಲ್ಲ. ಮನೆಗೆ ಬಂದ ಮೇಲೆ ಗಂಡನಲ್ಲಿ ಕೇಳ್ತಾಳೆ, ನೀವು ಯಾರದು, ಯಾಕಾಗಿ ನೀವೆಲ್ಲ ಸೆಲ್ಯೂಟ್ ಹೊಡಿತಾ ಇದ್ರಿ? ಅವರು ನಮ್ಮ IG ಅವರು SP ಮತ್ತು IG ಆದಾಗ ನಾವು ಅಧೀನದಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಅವರಿಗೆ ಸೆಲ್ಯೂಟ್ ಹೊಡಿಬೇಕಾಗ್ತದೆ. ಸೊ ನಾವು ಅದನ್ನು ಆದವರಿಗೆ ಈ ಗೌರವವಾದ್ದು ಸಾಮಾನ್ಯವಾದದ್ದು ಅಂತ ಹೇಳ್ತಾನೆ. ಆಗ ಅವಳು ತೆಗೆದ ಬಾಯಿಗೆ ಹೇಳ್ತಾಳೆ ಗಂಡನ ಹತ್ರ, ನಾನು IPS ಮಾಡ್ತೇನೆ ಅಂತ. 8ನೇ ಕ್ಲಾಸ್ ಕಲ್ತಂಥ ಒಬ್ಬ ಆಕೆ ನಾನು IPS ಮಾಡ್ತೇನೆ ಅಂದಾಗ ನಾವು ನೀವೆಲ್ಲ ಆಗಿದ್ದರೆ ತಮಾಷೆ ಮಾಡ್ತಿತ್ತೇನೋ, ಮನೆಯಲ್ಲಿ ಮುಸುರೆ ತೊಳ್ಕೊಂಡು ಅಡುಗೆ ಮಾಡ್ಕೊಂಡಿರೋ ಅಂತ. ಆದರೆ ಆತ ಅದು ಭಾಳ ಕಷ್ಟವಾದದ್ದು, ಅದಕ್ಕೆ ಭಾಳಷ್ಟು ವಿಧಾನಗಳು ಇರ್ತದೆ ಅಂತ ಅವರಿಗೆ ಹೇಳ್ತಾರೆ. ಆದರೆ ಅವಳು ಛಲ ಬಿಡುವುದಿಲ್ಲ, ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ಅವರ ಕಾನ್ಸ್ಟೇಬಲ್ ಗಂಡ ಸಹಕಾರ ಕೊಡ್ತಾರೆ. ಸಹಕಾರ ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದರೆ SLCಯನ್ನು ಎಕ್ಸ್ಟರ್ನಲಲ್ಲಿ ಪಾಸ್ ಮಾಡ್ತಾರೆ, PUCಯನ್ನು ಎಕ್ಸ್ಟರ್ನಲಲ್ಲಿ ಪಾಸ್ ಮಾಡ್ತಾರೆ, ಡಿಗ್ರಿಯನ್ನಲ್ಲಿ ಎಕ್ಸ್ಟರ್ನಲ್ಲಿ ಕಾಲೇಜಿಗೆ ಹೋಗದೆ ಪ್ಯೂರ್ ತಮಿಳ್ ಮೀಡಿಯಮ್ನಲ್ಲಿ ಎಕ್ಸ್ಟರ್ನಲಲ್ಲಿ ಕಾಲೇಜನ್ನು ಪಾಸ್ ಮಾಡ್ತಾರೆ. ಆವಾಗ ಸಮಸ್ಯೆ ಎದುರಾಗ್ತದೆ. ಮುಂದಿನ ಹೆಚ್ಚಿನ IAS ತಯಾರಿಗೆ ದಿಂಡಿಕಲ್ ಅಂತ ರೂರಲ್ನಲ್ಲಿ ಅವಕಾಶ ಇರುವುದಿಲ್ಲ. ಹಾಗೆ ಮೆಡ್ರಾಸಿಗೆ ಹೋಗಬೇಕಾದ ಸಂದರ್ಭ ಬರುತ್ತೆ. ಆವಾಗ ಗಂಡನಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ, ನನ್ನ 2 ಮಕ್ಕಳನ್ನು ಹಾಕ್ಕೊಂಡು ನಿಮ್ಮ ಇನ್ಫ್ಲುಯೆನ್ಸಿಂದ ಒಂದು PG ವ್ಯವಸ್ಥೆ ಮಾಡಿ ಅಂತ. ಅವಳು ಗಂಡನವರು ಯಾವುದೋ SP ಅವರ ಮುಖೇನವಾಗಿ ಒಂದು PG ವ್ಯವಸ್ಥೆ ಮಾಡಿ 1 ವರ್ಷಗಳ ಕಾಲ ಟ್ರೈನಿಂಗ್ ತಗೊಳ್ತಾಳೆ. 3 ಅಟೆಂಪ್ಟ್ ಮಾಡ್ತಾಳೆ. 3 ಅಟೆಂಪ್ಟ್ ಮಾಡಿದಾಗಲೂ ಅಟೆಂಪ್ಟ್ನಲ್ಲಿ ಫೇಲ್ ಆಗ್ತಾಳೆ, ಪ್ರಿಲಿಮಿನರಿ ಪಾಸ್ ಆಗಲಿಕ್ಕೆ ಆಗೋದಿಲ್ಲ. ಹಾಗೆ ಗಂಡನಿಗೆ ಇದು ಸಾಕು ಅನಿಸಿ ಗಂಡ ಹೇಳ್ತಾರೆ, ನೀವು ಬಂದುಬಿಡು ಸಾಕು, ಮಕ್ಕಳು ದೊಡ್ಡದಾಗ್ತಾ ಇದ್ದಾರೆ. ಆಗ ಅವಳು ಹೇಳ್ತಾಳೆ, ನನಗೆ ಒಂದು ಅವಕಾಶ ಕೊಡಿ, ಇಲ್ಲದಿದ್ದರೆ ನಾನು ಭಾಳಷ್ಟು ಜ್ಞಾನವನ್ನು ಪಡೆದಿದ್ದೇನೆ, ಬಂದು ಸ್ಕೂಲ್ನ ಟೀಚರ್ ಆಗ್ತೇನೆ ಅಂತ ಹೇಳ್ತಾಳೆ. ಸೊ 4th ಅಟೆಂಪ್ಟ್ನಲ್ಲಿ ಪ್ರಿಲಿಮಿನರಿ ಪಾಸ್ ಆಗ್ತಾಳೆ, ಮೇನ್ ಪಾಸ್ ಆಗ್ತಾಳೆ, ಇಂಟರ್ವ್ಯೂಲ್ಲೂ ಪಾಸ್ ಆಗ್ತಾಳೆ. ನಾವು ಶಿ ಈಸ್ ಎ DCP ಇನ್ ಮ್ಯಾಂಗ್ಳೂರ್, ಮುಂಬೈ ನಾರ್ತಲ್ಲಿ DCP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು 8ನೇ ಕ್ಲಾಸ್ ಪಾಸಾದಂಥ ಹೆಂಗಸು ಒಂದು IPS ಅಧಿಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಆದರೆ ಈ ಸ್ತ್ರೀ ಒಂದು ಮನಸ್ಸು ಮಾಡಿದರೆ ಏನನ್ನೂ ಮಾಡಬಲ್ಲಳು ಅನ್ನೋದನ್ನು ನಾನು ಒತ್ತಾಗಿ ಹೇಳ್ತಾ ಇದ್ದೇನೆ. ಹಾಗೆಯೇ ನಿಮಗೆ ಗೊತ್ತಿದ್ದಾಗೆ ಅರುಣಿಮಾ ಸಿನ್ಹಾ, ಅವಳು ಒಂದು ಕಾಲಿನಲ್ಲಿ ಒಂದು ಅಕಸ್ಮಾತ್ ವಾಲಿಬಾಲ್ ಪ್ಲೇಯರ್ ಆಗಿರ್ತಳು, ರೈಲಿಂದ ಬಿದ್ದು ಅವಳ ಕಾಲು ಒಂದು ಕಳ್ಕೊಳ್ತಾಳೆ. ಪ್ರಾಸ್ಥೆಟಿಕ್ ಅಂದರೆ ಕೃತಕ ಕಾಲಿನ ಮುಖೇನವಾಗಿ ಅವಳು ಹಿಮಾಲಯವನ್ನು ಹತ್ತಾಳೆ. ಸೊ ಇದು 2 ಉದಾಹರಣೆಗಳನ್ನು ನಾನು ಯಾಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ, ಮಹಿಳೆ ಅಂದ ತಕ್ಷಣ ನಾನು ಅಬಲೆ ಅನ್ನೋದನ್ನು ತಿಳ್ಕೊಳ್ಳದೆ, ನೀವು ಅಲ್ಲ ಅನ್ನೋದನ್ನು ನಿಮ್ಮ ಸ್ಪೀಚ್ನ ಮುಖೇನವಾಗಿ ನೀವಿಬ್ಬರು ಇವಾಗಲೇ ಪ್ರೂವ್ ಮಾಡಿದ್ದೀರಿ. ನಿಮ್ಮ ಅವರು ನಿರ್ಗಮನ ಅಧ್ಯಕ್ಷರ ಒಂದು ಭಾಷಣ ಆಗಲಿ, ನಿಮ್ಮ ಎಕ್ಸೆಪ್ಟೆನ್ಸ್ ಸ್ಪೀಚ್ ಆಗಲಿ, ಅದರಲ್ಲಿ ಯಾವುದೇ ಅಳುಕಿಲ್ಲ. ನೀವು ಅಷ್ಟು ದೃಢದಿಂದ ನೀವು ಮಾತಾಡುವ ರೀತಿ ನೋಡಿ ನನಗೆ ಭಾಳ ಖುಷಿಯಾಯಿತು. ನಿಮ್ಮಲ್ಲಿ ಆ ದೃಢತೆ ಇದೆ. ದೃಢತೆ ಒಟ್ಟಿಗೆ ನಾವು ಸೇವೆಯನ್ನು ಹೇಗೆ ಮಾಡಬೇಕನ್ನೋದಕ್ಕೆ ಒಂದು ಸಣ್ಣ ವಿಷಯವನ್ನು ಹೇಳ್ತೇನೆ. ಹೇಗಂತ ಹೇಳಿದರೆ, ಈ ಸಮಾಜಕ್ಕೆ ನಾವು ಏನು ಕೊಡ್ತೇವೆ ಅದು ನಮಗೆ ವಾಪಸ್ ಬರುತ್ತೆ. ನಾವು ಎಷ್ಟು ಸಮಾಜದಕ್ಕೆ ನಾವು ಕೊಟ್ಟಷ್ಟು ಅದನ್ನು ವಾಪಸ್ ಪಡಿತೇವೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆನೇ ಹೇಳ್ತೇನೆ. ಒಬ್ಬ ಭಿಕ್ಷುಕ ಇರ್ತಾನೆ, ಯಾವಾಗಲೂ ಅವನು ಭಿಕ್ಷೆ ಬೇಡಿ ದಿನ ದುಡುವಂಥದ್ದು ಅವನ ಕಾರ್ಯ. ಒಮ್ಮೆ ಇದೇ ಥರದಲ್ಲಿ ಬೀದಿ ಬಂದು ಕೂತ್ಕೊಳ್ತಾನೆ. ಬೀದಿ ಬಂದು ಕೂತ ಸ್ವಲ್ಪ ಸಮಯದಲ್ಲೇ ದೊಡ್ಡ ಕವಾಯತ್ ಬರುತ್ತೆ. ಕುದುರೆಗಳು ಬರುತ್ತೆ, ಒಂಟೆಗಳು ಬರುತ್ತೆ, ಆನೆಗಳು ಬರುತ್ತೆ. ಇವನಿಗೆ ಆಶ್ಚರ್ಯ ಆಗುತ್ತೆ. ಕರೆದು ಕೇಳ್ತಾನೆ, ಏನಾಗ್ತಾ ಇದೆ? ಅವ್ರು ಹೇಳ್ತಾರೆ, ರಾಜ ಬರ್ತಾ ಇದ್ದಾನೆ ಅಂತ. ಓ, ರಾಜ ಬಂದರೆ, ರಾಜ ನನ್ನನ್ನು ನೋಡಿದರೆ ನನ್ನ ದಾರಿದ್ರ್ಯ ಎಲ್ಲ ಹೋಗುತ್ತೆ ಅಂತ ಭಾಳ ಖುಷಿಯಿಂದ ಭಿಕ್ಷುಕ ಕಾಯ್ತಾ ಸೈಡಲ್ಲೇ ಕೂತಿರ್ತಾನೆ. ಹಾಗೆ ಬರ್ತಾ ಬರ್ತಾ ರಾಜ ಬರ್ತಾನೆ. ಬಂದ ದೂರದಿಂದ ಬರುವಾಗಲೇ ಅವನನ್ನು ನೋಡಿ ನಗಾಡ್ತಾನೆ. ಇವನಿಗೆ ತುಂಬ ಖುಷಿ ಆಗ್ತದೆ. ಓ, ನನ್ನ ದಾರಿದ್ರ್ಯ ಇವತ್ತಿಗೆ ಮುಗೀತು, ನನಗೆ ಈ ರಾಜ ಎಲ್ಲ ನನ್ನ ಕಷ್ಟವನ್ನು ದೂರ ಮಾಡ್ತಾನೆ ಅಂತ ಎಣಿಸ್ಕೊಂಡು ಭಾಳ ಖುಷಿಯಲ್ಲಿ ಇರ್ತಾನೆ. ಹತ್ರ ಬಂದಾಗ ರಾಜ ಸೀದಾ ಇಳಿದು ಬರ್ತಾನೆ. ಇಳಿದು ಬಂದು ಸೀದಾ ಅವನ ಹತ್ರ ಹೋಗ್ತಾನೆ. ಅವನ ಹತ್ರ ಹೋಗಿ ಇವನು ಎಣಿಸ್ತಾ ಇರ್ತಾನೆ, ರಾಜ ನನಗೆ ಕೊಡ್ತಾನಂತ ಜೋಳಿಗೆಯನ್ನು ಅಗಲ ಮಾಡಿ ಇಟ್ಕೊಂಡು ಕಾಯ್ತಾ ಇರ್ತಾನೆ. ರಾಜ ಹೇಳ್ತಾನೆ, ನನಗೇನಾದರೂ ಕೊಡು ಅಂತ. ಇವನಿಗೆ ಭಾಳ ಆಶ್ಚರ್ಯ ಆಗ್ತದೆ. ನನ್ನ ದಾರಿದ್ರ್ಯ ಹೋಗ್ತದೆ ಅಂತ ನೋಡಿದರೆ ಇವಂಥ ರಾಜ ಇವನೇ ನನ್ನ ಹತ್ರ ಕೇಳ್ತಾ ಇದ್ದಾನಲ್ಲ ಅಂತ. ಇವನು ಜೋಳಿಗೆ ಒಳಗೆ ಕೈ ಹಾಕ್ತಾನೆ. ಹಾಕಿ ಒಂದು ಸಣ್ಣ ಧಾನ್ಯ ಇದ್ದದ್ರಲ್ಲಿ ಸಣ್ಣ ಧಾನ್ಯವನ್ನು ಹುಡುಕಿ ಅವನಿಗೆ ರಾಜನಿಗೆ ಕೊಡ್ತಾನೆ. ಸೊ ಹಾಗೆ ಆಗ್ತದೆ. ಅವನು ರಾತ್ರಿ ಮನೆಗೆ ಬರ್ತಾನೆ. ಭಿಕ್ಷುಕ ಮನೆಗೆ ಬಂದು ನೋಡ್ತಾನೆ, ಚೀಲದಲ್ಲಿ ಒಂದು ಸಣ್ಣ ಚಿನ್ನದ ನಾಣ್ಯ ಹೊಳಿತಾ ಇರ್ತದೆ, ಧಾನ್ಯ.
ಆವಾಗ ಅವನಿಗೆ ಜ್ಞಾನೋದಯ ಆಗ್ತದೆ. ನಾನು ಇಡೀ ಚೀಲವನ್ನೇ ನನ್ನ ಇದ್ದ ಧಾನ್ಯ ಎಲ್ಲ ರಾಜನಿಗೆ ಕೊಟ್ಟಿದ್ದರೆ ನನ್ನ ಇಡೀ ಚೀಲ ಚಿನ್ನದ ನಾಣ್ಯಗಳಾಗ್ತಿತ್ತು, ನಾನೆಂಥ ಮೂರ್ಖನಾದೆ ಅಂತ. ಇದರ ತಾತ್ಪರ್ಯ ಇಷ್ಟೇ, ನಾವು ಏನು ಸಮಾಜಕ್ಕೆ ಕೊಡ್ತೇವೆ ಅಷ್ಟು ನಮಗೆ ವಾಪಸ್ ಸಿಗ್ತದೆ ಅಂತ ಹೇಳ್ತಾ, ನೀವು ಮುಂದಿನ ವರ್ಷದಲ್ಲಿ ಹಿರಿಯರು ಯುವಕರು ಮೋದಿ ಸಂಪುಟದಾಗೆ ಎಲ್ಲ ಹಿರಿಯರನ್ನು ಯುವಕರನ್ನು ಎಲ್ಲರನ್ನ ಸೇರಿಸ್ಕೊಂಡಿದ್ದೀರಾ. ಮುಂದಿನ 1 ವರ್ಷ ಯಶಸ್ಸನ್ನು ಕಾಣ್ಬೋದು. ಯಶಸ್ಸಿನ ಒಟ್ಟಿಗೆ ನೀವು ಪರಿಪೂರ್ಣತೆಯನ್ನು ಕಾಣಿ. ನಿರ್ಗಮಿತ ಅಧ್ಯಕ್ಷರು ಇನ್ನೊಂದು ಸವಿತಾ ಸಂತೋಷ್ ಅವರಿಗೆ ಅಧಿಕಾರ ಸಂಚಾರವನ್ನು ಮಾಡಿದ್ದಾರೆ. ಅವರು ಮುಂದಕ್ಕೆ ಆದಷ್ಟು ಮನುಕುಲವನ್ನು ಬೆಳಗಿಸುವಂಥ ಆಶಾಕಿರಣ ಹೊಂದುವಂಥ ಕೆಲಸಗಳನ್ನು ಮಾಡಲಿ ಎಂದು ಹೇಳುತ್ತಾ ಅವರಿಗೆ ಶುಭವನ್ನು ಹಾರೈಸುತ್ತಿದ್ದೇನೆ. ರೋಟರಿ ಕ್ಲಬ್ ಒಂದು ಅಂತಾರಾಷ್ಟ್ರೀಯ ಸ್ವಯಂ ಪ್ರೇರಿತ ಸಮಾಜ ಸೇವಾ ಸಂಸ್ಥೆ. ಸದಸ್ಯರು ಈ ಸಂಸ್ಥೆಯ ಧ್ಯೇಯ ಉದ್ದೇಶಗಳನ್ನು ಪಾಲಿಸಿ ಕ್ರಿಯಾಶೀಲರಾಗಿ ಸಮಾಜದಲ್ಲಿ ನೆಲೆಯೂರಿರುವ ಮೂಲಭೂತ ಸಮಸ್ಯೆಗಳನ್ನು ಅರಿತು ಅದಕ್ಕನುಗುಣವಾಗಿ ನಿಸ್ವಾರ್ಥ ಮನೋಭಾವದಿಂದ ಸೇವೆ ಸಲ್ಲಿಸುವಂಥ ಒಂದು ಉದ್ದೇಶ. ಸಮಾಜದಲ್ಲಿ ವಿವಿಧ ಸ್ಥಳಗಳಲ್ಲಿ ಹಲವಾರು ಮಂದಿ ಸಹಾಯದ ನಿರೀಕ್ಷೆಯಲ್ಲಿರುತ್ತಾರೆ. ಅವರ ಕಷ್ಟಕ್ಕೆ ಹೆಗಲಾಗಿ ನಿಲ್ಲುವುದರಿಂದ ನೆಮ್ಮದಿ ಸಿಗುತ್ತದೆ. ಈ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ಅಥವಾ ನಮ್ಮ ರೋಟರಿ ಸಮುದಾಯ ದಳ ನಿಸ್ವಾರ್ಥ ಸೇವೆ ಮಾಡುತ್ತಿದೆ. ಇನ್ನೊಬ್ಬರ ಸೇವೆಗೆ ಸ್ಪಂದಿಸುವ ಕೆಲಸ, ಸಹಾಯ, ಸೇವಾ ಮನೋಭಾವ ಹೆಚ್ಚು ಅರ್ಥಪೂರ್ಣವಾಗಿರುತ್ತದೆ. ಈ ಗ್ರಾಮ ನಗರಗಳ ಬೆಳವಣಿಗೆಯಲ್ಲಿ ರೋಟರಿ ಕ್ಲಬ್, ರೋಟರಿ ಸಮುದಾಯ ದಳ ಇದರ ಪಾತ್ರ ಮಹತ್ವವಾಗಿದ್ದು, ಸಮಾಜಮುಖಿ ಚಿಂತನೆಯೊಂದಿಗೆ ಯುವ ಜನರು ಯೌವನದಲ್ಲಿ ಬೆಳೆಯುವ ಪರಿಸರದ ಪ್ರಭಾವ ದುಶ್ಚಟಗಳಿಗೆ ಬೆಳೆಯದಂತೆ ಹೆತ್ತವರು ಸಮಾಜದ ಸಂಟಿಕರನ್ನು ನಮ್ಮ ಈ ರೋಟರಿ ಸಂಸ್ಥೆ ಎಚ್ಚರಿಸುವ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳುವುದು ಉತ್ತಮ. ನಿಸ್ವಾರ್ಥ ಸೇವೆ ನೊಂದವರಿಗೆ ನೆರವಾಗುವುದು ಪುಣ್ಯದ ಕೆಲಸ. ದಯೆ, ಕರುಣೆ, ಭಾತೃತ್ವ, ಮಾನವೀಯತೆಗಿಂತ ಮಿಗಿಲಾದ ಧರ್ಮವಿಲ್ಲ ಎಂಬ ಬಸವಣ್ಣವರ ನುಡಿ ನಮಗೆಲ್ಲ ಅರ್ಥ ಮಾಡಿಕೊಂಡು ಈ ಸಂಸ್ಥೆಗೆ ಅದು ಒಂದು ಮಾದರಿ ಎಂದು ಹೇಳಬಹುದು. ದೀನ ದುಃಖಿಗಳ, ವೃದ್ಧರ, ತಂದೆ ತಾಯಿಯಂದಿರ ಸೇವೆಯೇ ದೇವರ ಸೇವೆ ಎಂಬುದು ತತ್ವ ನಮ್ಮ ರೋಟರಿ ಅಥವಾ ಈ ಸಮುದಾಯ ದಳದ್ದು. ಇಫ್ ಯು ಆರ್ ಹೆಲ್ಪಿಂಗ್ ಸಮ್ವನ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಇನ್ ರಿಟರ್ನ್, ಯು ಆರ್ ಡೂಯಿಂಗ್ ಬಿಸ್ನೆಸ್, ನಾಟ್ ಎ ಕೈಂಡ್ನೆಸ್. ನಮ್ಮ ಅಧ್ಯಕ್ಷರ ರೋಟರಿ ಈ ವರ್ಷದ ಥೀಮ್ ಏನೆಂದರೆ ಜೀವನ ಸಂಧ್ಯಾ ಮತ್ತು ಸೇವೆ ಲೈಫ್. ಅಂದರೆ ಈ ಸೇವೆ ಜೀವನ ಸಂಧ್ಯದಲ್ಲಿ ಈ ವೃದ್ಧರು, ಅನಾಥಾಶ್ರಮದವರಿಗೆ ಸಹಾಯ ಮಾಡುವುದು ಅಥವಾ ಅವರ ಅನಾಥಾಶ್ರಮವನ್ನು ಇನ್ಫ್ರಾಸ್ಟ್ರಕ್ಚರ್ ರಿನೋವೇಟ್ ಮಾಡುವುದು, ಅವರಿಗೆ ಏನು ಸರ್ವಿಸ್ ಬೇಕೋ ಅದನ್ನು ನಾವು ಪ್ರೊವೈಡ್ ಮಾಡುವುದು ಮತ್ತು ಸ್ಯಾನಿಟೇಷನ್ ಫೆಸಿಲಿಟಿ ಅಂತ ಒಂದು ಸ್ಯಾನಿಟೇಷನ್ ಫೆಸಿಲಿಟಿಯನ್ನು ಕೊಡುವಂಥ ಪ್ರೋಗ್ರಾಮನ್ನು ನಡೆಸುವುದು. ಈ ನಮ್ಮ ಸೇವೆ ಲೈಫಲ್ಲಿ ಈ ಫಸ್ಟ್ ಏಡ್ ಕಿಟ್ ಸ್ಕೂಲಿಗೆ, ಫ್ಯಾಮಿಲಿಯವರಿಗೆ, ನಮ್ಮ ಸುತ್ತಮುತ್ತದವರಿಗೆ ಕೊಡುವಂಥ ಒಂದು ಅಥವಾ ಶಾಲೆಗಳಿಗೆ ಅಲ್ಲದೆ ನಮ್ಮ ಕೆಲವು ಡೊಮೆಸ್ಟಿಕ್ ಆಕ್ಸಿಡೆಂಟ್ನವರಿಗೆ ಅಲ್ಲಲ್ಲಿ ನಮ್ಮ ಈ ಒಂದು ಫಸ್ಟ್ ಏಡ್ ಕಿಟ್ಟನ್ನು ಕೊಡ್ಬೋದು, ಸಹಾಯ ಮಾಡಬಹುದು. ಮತ್ತು ಈ ಫೈರ್ ಎಕ್ಸ್ಟಿಂಗ್ವಿಷರ್ ಟು ದ ನೀಡಿ ಆರ್ಗನೈಸೇಷನ್ ಫಾರ್ ದ ಆಕ್ಸಿಡೆಂಟ್, ಸಮ್ ಹೋಟೆಲ್ಸ್ ಇರ್ಬೋದು, ನಮಗೆ ಕೆಲವು ಅಲ್ಲಲ್ಲಿ ಗೊತ್ತಿರ್ಬೋದು, ನಮ್ಮ ಯಾವಾಗ ಫೈರ್ ಆಕ್ಸಿಡೆಂಟ್ ಆಗ್ತದೆ ಅಂತ ಗೊತ್ತಿರೋದಿಲ್ಲ. ಅವರಲ್ಲಿ ಈ ಕೆಲವೊಂದು ಸಣ್ಣ ಸಣ್ಣ ಹೋಟೆಲ್ನಲ್ಲಿ ಅವರಲ್ಲಿ ಯಾವುದೇ ಒಂದು ಫೆಸಿಲಿಟೀಸ್ ಇರುವುದಿಲ್ಲ, ಅಂಥ ಒಂದು ಅನುಕೂಲತೆಗಳು ಇರುವುದಿಲ್ಲ, ಅವರಿಗೆಲ್ಲ ಕಳಿಸುವ. ಮತ್ತು ಮೆಡಿಕಲ್ ಅಸಿಸ್ಟೆಂಟ್ ಸರ್ವಿಸ್, ಇದು ನಮ್ಮ ಈ ಸಲದ ಇದರಲ್ಲಿ ಇಂಡಿವಿಜುವಲಿ ಕೊಡ್ಬೋದು, ಫ್ಯಾಮಿಲಿಗೆ, ಅಲ್ಲದೆ ಈ ಮೆಡಿಕಲ್ ಅಸಿಸ್ಟೆನ್ಸ್ ಟು ಸಮ್ ಆರ್ಗನೈಸೇಷನ್ ಮತ್ತು ಇಕ್ವಿಪ್ಮೆಂಟ್ಸ್ ಟು ಹೆಲ್ತ್ ಫಾರ್ ಡಯಾಗ್ನೋಸಿಸ್ ಆಫ್ ಕವರ್. ಈ ವಿಷಯದಲ್ಲಿ ನಮ್ಮ ಈ ರೋಟರಿ ಸಂಸ್ಥೆಯಲ್ಲಿ ಕೆಲವೊಂದು ಕಿಟ್ ನಮ್ಮ ಡಾಕ್ಟರ್ ಪದ್ಮನಾಭ ಕಾಮತ್ರವರ ಇದರಲ್ಲಿ ಈ ಸಲ ಕೆಲವೊಂದು ಪ್ರೋಗ್ರಾಮ್ ಇದೆ. ಅದರಲ್ಲಿ ಸ್ವಲ್ಪ ಹಣ ನಾವು ಕೊಟ್ಟರೆ ಸಾಕಾಗ್ತದೆ. ಅದನ್ನು ಕೆಲವೊಂದು ಹಾಸ್ಪಿಟಲ್ ಇಲ್ಲದ ICU ಫೆಸಿಲಿಟಿ ಇಲ್ಲದಲ್ಲಿಗೆ ಯೂಸ್ ಮಾಡುವಂಥ ಒಂದು ಕಾರ್ಯಕ್ರಮವಿದೆ. ಅದರಲ್ಲಿ ನೀವೆಲ್ಲ ಕೈ ಜೋಡಿಸಬಹುದು. ಎಲ್ಲಿಯಾದರೂ ಏನಾದರೂ ಬೇಕಾಗಿದ್ದರೆ ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಈ ರೋಟರಿ ಸಮುದಾಯ ದಳದ ಸಾಮಾಜಿಕ ಕಳಕಳಿಯ, ಸಮಾಜ ಸೇವೆಯ, ಪರಿಸರ ಸಂರಕ್ಷಣೆಯ ಇನ್ನಿತರ ಹಲವು ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿರುತ್ತದೆ. ಶ್ಲಾಘನೀಯವಾದ ಒಂದು ಕೆಲಸ. ಅದೇ ರೀತಿ 2018-19 ಸಾಲಿನ ಅವರ ಅಭಿವೃದ್ಧಿ ಹಲವು ಕಾರ್ಯಕ್ರಮಗಳ ವಿವರಗಳನ್ನು ಅವರ ಕಾರ್ಯದರ್ಶಿಗಳು ನಮ್ಮ ಮುಂದೆ ಇಟ್ಟರು. ಹಲವು ಪ್ರಶಸ್ತಿಗಳನ್ನು ಪಡೆದ ವಿವರವನ್ನು ತಿಳಿಸಿದರು. ಸಂತೋಷವಾದ ಹೆಮ್ಮೆಯ ವಿಷಯ. ನಾನು ಯಾಕೆ ಹೇಳ್ತೇನೆಂದರೆ, ನನ್ನ ವೈಯಕ್ತಿಕವಾಗಿ ನಾನು 11 ವರ್ಷಗಳಿಂದ ರೋಟರಿ ಸಮುದಾಯ ದಳದ ಸದಸ್ಯನಾಗಿ, ಕಾರ್ಯದರ್ಶಿಯಾಗಿ
ಇದ್ದೆ. ಈ ಸಮುದಾಯ ಸಂಸ್ಥೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಂದರೆ ತುಂಬ ಹೆಮ್ಮೆಯ, ಸಂತೋಷದ, ಮನಸ್ಸಿಗೆ ತೃಪ್ತಿ ಕೊಡುವ ಒಂದು ವಿಚಾರ. ಯಾಕೆಂದರೆ ಸಮಾಜದಲ್ಲಿ ನಾನು ಒಂದು ಒಳ್ಳೆಯ ಕೆಲಸ ಕಾರ್ಯದಲ್ಲಿ ಭಾಗವಹಿಸಿದ ನಮ್ಮ ಹೆಮ್ಮೆಯ ಒಂದು ವಿಚಾರ ಆಗಿರುತ್ತದೆ. ಇದಕ್ಕೆ ಮೊದಲು ನಾನು ಸಹ ಹಿಂದೆ ನಿಂತಿದ್ದೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು. ಆದರೂ ನಮ್ಮ ಮಂಗಳೂರು ರೋಟರಿ ಕ್ಲಬ್ ಪೂರ್ವದ ಗಣ್ಯರ ದಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಂದು ಅವರ ಆ ನಗುಮುಖದ ಪ್ರೋತ್ಸಾಹ ಪ್ರೇರಣೆಯಿಂದ ನಾನು ಕೂಡ ಅವರ ಉತ್ಸಾಹದಿಂದ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೇರಣೆಯಾಗಿತ್ತು. ಆದ ಕಾರಣ ನಾನು ಹೇಳಲು ಇಚ್ಛೆ ಬಯಸ್ತೇನೆ, ಈ ರೋಟರಿ ಸಮುದಾಯ ದಳ ಇಷ್ಟು ಮುಂದುವರಿಯಲು ಮಂಗಳೂರು ವಲಯದಲ್ಲಿ ಒಂದು ಉತ್ತಮವಾದ ಹೆಸರನ್ನು ಗಳಿಸಲು ಕಾರಣ ಎಂದು ತಿಳಿಯಲು ಇಚ್ಛಿಸ್ತೇನೆ. ಅದೇ ರೀತಿ 2019-20 ಸಾಲಿನ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ಸಂತೋಷ್ರವರೇ, ನೀವು ಕಳೆದ ಸಾಲಿಗಿಂತ ಒಂದು 40-50% ಹೆಚ್ಚಿನ, ಕಳೆದ ಸಾಲಿಗಿಂತ ಹೆಚ್ಚಿನ ಸಾಧನೆಯ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುತ್ತೇನೆಂಬ ಗುರಿಯನ್ನು ಇಟ್ಟುಕೊಳ್ಳಿ. ಗುರಿ ಇಟ್ಟರೆ ಮಾತ್ರ ಆ ಸಾಧನೆಯನ್ನು ನಾವು ತಲುಪಲು ಸಾಧ್ಯ. ಎಲ್ಲರ ಸಹಕಾರ ನಿಮಗೆ ಸಿಗಲಿ ಎಂದು ಆಶಿಸ್ತಾ, ಅವಕಾಶಕ್ಕಾಗಿ ವಂದಿಸ್ತಾ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಬಡವರಿಗೆ ನಮ್ಮ ಹೃದಯಪೂರ್ವಕ ಸೇವೆಯನ್ನು ಕೊಡ್ತಕ್ಕಂಥ ಈ ಒಂದು ಸಂಘಟನೆ ಇದು ಹಲವಾರು ವರ್ಷಗಳಿಂದ ಇಲ್ಲಿ ನಡೀತಾ ಇದ್ದು, ಇದಕ್ಕೆ ಪೂರಕವಾಗಿ ಬೆನ್ನೆಲುಬಾಗಿರತಕ್ಕಂಥ ನಮ್ಮ ಮಂಗಳೂರು ಪೂರ್ವ ವಲಯ ಇಂದು ಹಲವಾರು ಕಾರ್ಯಕ್ರಮಗಳಲ್ಲಿ ಬೆನ್ನೆಲುಬಾಗಿದೆ. ಇವರ ಮುಂದಾಳುತ್ತಲೇ ಇಲ್ಲಿ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಬಹಳ ಸುಸೂತ್ರವಾಗಿ, ಬಹಳ ವಿಜೃಂಭಣೆಯಿಂದ, ಪ್ರತಿಯೊಂದು ರೀತಿಯಿಂದಲೂ ಪ್ರತಿಯೊಂದು ಬಡಬಗ್ಗರಿಗೆ, ದೀನ ದಲಿತರಿಗೆ, ಕಷ್ಟ ಸುಖಿಗಳಿಗೆ ಸಂದರ್ಭದಲ್ಲಿ ಸೇವೆಯನ್ನು ಮಾಡತಕ್ಕಂಥ ಒಂದು ಶ್ರೀಮಂತ ಒಂದು ಸಮುದಾಯ ಇಲ್ಲಿ ಇದೆ ಅನ್ನುವಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅದಲ್ಲದೆ ನಾನು ಇಲ್ಲಿ ನಮ್ಮ ಸುಧಾ ಸುರೇಶ್ ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಸುಧಾ ಸುಂದರ್ ಅವರು ಒಬ್ಬರಲ್ಲ, ಅವರ ಇಡೀ ಕುಟುಂಬ ಸಮೇತ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರು ರೋಟರಿ ಕ್ಲಬ್ ಆಗಲಿ ಅಥವಾ ಯುವ ವೇದಿಕೆ ಆಗಲಿ, ಯುವ ವಾಹಿನಿ ಆಗಲಿ ಅಥವಾ ಬಿಲ್ಲವ ಸೇವಾ ಸಮಾಜದಲ್ಲಿರ್ತಕ್ಕಂಥ ಹುದ್ದೆಗಳನ್ನು ಅಲಂಕರಿಸಿಕೊಂಡು ಇವರು ಈ ಒಂದು ಕುಟುಂಬವೇ, ಇಡೀ ಸಮಾಜ, ಇಡೀ ಕುಟುಂಬವೇ ಈ ಎಲ್ಲ ಸಹಾನುಭೂತಿಯಿಂದ, ಸೌಹೃದಯದಿಂದ, ಸೌಹಾರ್ದತೆಯಿಂದ, ತುಂಬ ಹೃದಯದಿಂದ ಸೇವೆಯನ್ನು ಮಾಡ್ತಾ ಬರ್ತದೆ. ಇವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇಂದು ಮಳೆ ಇಲ್ಲ ಎನ್ನುವಂಥ ಒಂದು ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜನಗಳು, ನಮ್ಮ ಅಣ್ಣ ತಮ್ಮದರು, ನಮ್ಮ ಅಕ್ಕ ತಂಗಿಯರು ಮನೆ ಮಠಗಳನ್ನು ಕಳ್ಕೊಂಡು ಸಿರುವಂಥ ಒಂದು ಸಂದರ್ಭ ಇದೆ. ಇಲ್ಲಿ ಇವರು ಕಷ್ಟ ಅನುಭವಿಸಿರುವಂಥ ಕಷ್ಟದಲ್ಲಿ ಈ ಸಂದರ್ಭದಲ್ಲಿ ನಮ್ಮವೇ ಜನಗಳು, ನಮ್ಮ ರೋಟರಿ ಆಗಲಿ, ನಮ್ಮ ರೋಟರಿ ಆ್ಯಕ್ಟ್ ಆಗಲಿ, ನಮ್ಮ ವಿನ್ನರ್ ಮೆಂಬರ್ಗಳಾಗಲಿ, JC ಆಗಲಿ, ಲಿಯೋ ಆಗಲಿ, ಇವರೆಲ್ಲ ಸೇರಿ ಅಲ್ಲಿ ಹೋಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಮಡಿಕೇರಿಯಲ್ಲಿ ಆಗಿದ್ದ ಸಂದರ್ಭದಲ್ಲೂ ಇವರೆಲ್ಲ ಹೋಗಿ ಹಲವಾರು ರೀತಿಯ ಅನ್ನ ಗಂಜಿ ಕೇಂದ್ರಗಳಾಗಲಿ ಇಂಥ ಹಲವಾರು ಕಾರ್ಯಕ್ರಮವನ್ನು ನೀಡಿ ಅವರ ಕಣ್ಣೀರನ್ನು ಒರೆಸುವಂಥ ಕಾರ್ಯಕ್ರಮವನ್ನು ನೋಡಿದ್ದು ನಾವು ಹಲವಾರು ಪತ್ರಗಳಲ್ಲಿ ಹಲವಾರು ರೀತಿಯಲ್ಲಿ ಬಂದಿದೆ, ನಾವು ಗಮನಿಸಿದ್ದೇವೆ. ಈ ಸೇವಾ ಕಾರ್ಯಕ್ರಮ ನಾವು ಯಾವುದೇ ದೊಡ್ಡ ರೀತಿಯಲ್ಲಿ ಮಾಡಬೇಕಂತೆಲ್ಲ, ದಾರಿಯಲ್ಲಿರುವ ಒಂದು ಕಲ್ಲನ್ನು ಎತ್ತಿ ಬದಿಗೆ ಹಾಕಿದರೂ ಅಪಘಾತವನ್ನು ತಪ್ಪಿಸಬಹುದು. ರೋಡ್ ಪಕ್ಕದಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಗಳು, ಅದು ಇದು ಯಾವುದೋ ಒಂದು ನೀರು ನಿಲ್ಲುವಂಥ ಒಂದು ಸಣ್ಣ ಪ್ಲಾಸ್ಟಿಕ್, ಅದು ಯಾವುದೇ ಕೆಟ್ಟ ಇದ್ರ ಎಳನೀರು ಇದನ್ನು ಬದಿಗೆತ್ತಿದ್ರು ಒಬ್ಬರಿಗೆ ಡೆಂಗು ಮಲೇರಿಯಾ ಆಗತಕ್ಕಂಥ ಕಾಯಿಲೆಗಳನ್ನು ತಪ್ಪಿಸುವಂಥ ಒಂದು ಸಣ್ಣ ಸಣ್ಣ ಕೆಲಸಗಳಿಂದ ದೊಡ್ಡ ಪ್ರಯೋಜನವನ್ನು ಕೊಡಬಹುದು. ನಾನು ರೋಟರಿಯಲ್ಲಿ ಇದ್ದೆ ಒಂದು ಟೈಮಲ್ಲಿ. ಒಂದು ವರ್ಷ ಇವರ ಮೈಸೂರು ಹಾಸನ ಸಮ್ಮೇಳನಕ್ಕೆ ಹೋಗಿದ್ದೆ ನಾನು, ಕೃಷ್ಣ ಶೆಟ್ಟರು ನಾವೆಲ್ಲ ಒಟ್ಟಿಗಿದ್ದು. ನಾವು ಹಲವಾರು ರೀತಿಯ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾಯಿದೆ ರೋಟರಿ ಕ್ಲಬ್ಬು. ಅದಲ್ಲದೆ ರೋಟರಿಯಲ್ಲಿ ಇದರಲ್ಲಿ ಒಂದು ಪ್ರೊಫೆಷನಲ್ ಮತ್ತು ಬಿಸ್ನೆಸ್ ಮ್ಯಾನ್ಗಳ ಸಂಗಮ. ಎಲ್ಲ ರೀತಿಯ ಪ್ರೊಫೆಷನ್ಗಳು, ಎಲ್ಲ ರೀತಿಯ ಮಾನಸಿಕ
ವ್ಯವಸ್ಥೆಯ ಜನಗಳು ಈ ರೋಟರಿ ಕ್ಲಬ್ಬಿರುತ್ತೆ. ಬೇರೆ ಕ್ಲಬ್ಬಲ್ಲಿ ಬೇರೆ ಎಲ್ಲರೂ ಸೇರ್ಕೋತಾರೆ, ಆ ರೀತಿಯ ಕ್ಲಬ್ಬಲ್ಲ ಇದು. ಇದು ರೋಟರಿ ಕ್ಲಬ್ಬಿ ನಾನು ನಾನು ಮೆಚ್ಚಿರತಕ್ಕ ಒಂದು ಕ್ಲಬ್ಬಿ. ಇದರಲ್ಲಿ ಯಾವ ರೀತಿಯ ಪ್ರೊಫೆಷನಲ್ ಹೋದರೂ ಅಲ್ಲಿ ಇರತಕ್ಕಂಥ ಸೇವೆ ಮಾಡ್ತಕ್ಕಂಥ ಜನಗಳು ಆ ಕ್ಲಬ್ಬಲ್ಲಿರ್ತಾರೆ. ಹೆಲೆನ್ ಕೆಲೆನ್ ಇವರು ಜ್ವರ ಬಂದು 19ನೇ ತಿಂಗಳಲ್ಲಿ ತನ್ನ ಕಣ್ಣುಗಳನ್ನು ಕೈಗಳನ್ನು ಬಾಯಿಗಳನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಅವರು ಮುಂದೆ ಒಂದು ದಿನ ಇಂಥ ಒಂದು ಸಮ್ಮೇಳನದಲ್ಲಿ ಬಂದು ಜನರ ಉದ್ದೇಶಿಸಿ ಜನರಲ್ಲಿ ನೀವು ಅದೃಷ್ಟವಂತರು, ನೀವು ದೇಶವನ್ನು ನೀವು ಸದೃಢವಾಗಿದ್ದರೆ ಆ ದೇಶದ ಅನ್ನೋ ಪ್ರಗತಿಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ನನ್ನಂಥ ಕುರುಡರು, ಸಾವಿರಾರು ಜನ ಕುರುಡರು, ಲಕ್ಷಾಂತರ ಜನ ಕುರುಡ ದೇಶದಲ್ಲಿ ಪ್ರಪಂಚದಲ್ಲಿ ಅನಾಥರಾಗಿದ್ದಾರೆ, ಕತ್ತಲೆಯನ್ನು ನೋಡ್ತಾ ಇದ್ದಾರೆ, ಜೀವನದಲ್ಲಿ ಯಾವುದೇ ಒಂದು ಬೆಳಕನ್ನು ಕಾಣದೆ ಕಷ್ಟಪಡ್ತಾ ಇದ್ದಾರೆ ಇಂಥವರಂತ ಕೇಳು. ಇಂಥ ಸಭೆಯಲ್ಲಿ ನಮ್ಮ ಜನ ಭಾವುಕರಾಗಿ ಮುಂದೆ ಹಲವಾರು ರೀತಿಯ ಕಾರ್ಯಕ್ರಮಗಳು ಕಣ್ಣಿನ ಒಂದು ಅಂಧತ್ವವನ್ನು ನಿವಾರಿಸುವಂಥ ಕಾರ್ಯಕ್ರಮಗಳು ಅಥವಾ ಕಿವಿಯಲ್ಲಿ ಕೇಳದೇ ಇರತಂಥ ಅದಕ್ಕೆ ಕಿವಿಗೆ ಬೇಕಾದಂಥ ಒಂದು ಸೇವೆಯನ್ನು ಮಾಡ್ತಕ್ಕಂಥದ್ದು. ಈ ರೀತಿಯ ಸೇವೆಯಲ್ಲಿ ಹೃತ್ಪೂರ್ವವಾಗಿ ನಮ್ಮ ಜನಗಳು ಸೇರಿದ್ದರಿಂದ ಲಕ್ಷಾಂತರ ಜನಗಳು ಹೊಸ ರೀತಿಯ ಕಣ್ಣುಗಳಿಂದ ಪ್ರಪಂಚ ನೋಡುವಂತಾಯಿತು. ಇದೇ ರೀತಿ ಹಲವಾರು ಕಾರ್ಯಕ್ರಮಗಳು ನಮ್ಮ ಯಾವುದಾದ್ರೂ HIV ಆಗಲಿ ಅಥವಾ ಏಡ್ಸ್ ಅವೇರ್ನೆಸ್ ಆಗಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಾಗಲಿ, ಈಗ ನಮ್ಮಲ್ಲಿ ಇಲ್ಲಿಯವರೇ ಕಾರ್ಯಕ್ರಮ ಹಲವಾರು ರೀತಿಯ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮ ನೋಡಿದ್ರೆ ನಮ್ಮ ಖಂಡಿತವಾಗಿ ಬಹಳ ಸಂತೋಷವಾಗ್ತದೆ. ಈ ವಿವೇಕಾನಂದರು ಕಡೆ ಹೇಳಿದ್ದಾರೆ, ನೀವು ದೇವಸ್ಥಾನ ಇದಕ್ಕೆ ನೀವು ಯಾಕೆ ಖರ್ಚು ಮಾಡ್ತೀರಾ, ನೀವು ಬಡವರಲ್ಲಿ ದೇವರು ನೋಡಿ, ಬಡವರಲ್ಲಿ ದೇವರು ಖಂಡಿತವಾಗಿದ್ದಾರೆ. ಬಡವರ ಸೇವೆಯನ್ನು ಮಾಡಿದಾಗ ನೀವು ಖಂಡಿತವಾಗಿ ದೇವರ ಸೇವೆ ಮಾಡ್ತೀರಿ, ನಿಮಗೆ ದೇವರ ಆಶೀರ್ವಾದ ಇದೆ ಎನ್ನುವಂಥದ್ದನ್ನು ಒಂದು ಕಡೆ ವಿವೇಕಾನಂದರು ಹೇಳಿದೆ. ಈ ರೀತಿಯ ಒಂದು ಸೇವೆಗಳನ್ನು ಮಾಡುತ್ತಾ ಜನ ಹೋಗೋದ್ರಿಂದ ಇವರಿಗೆ ಸೇವೆ ದೇವರ ಆಶೀರ್ವಾದ ಇದೆ. ಇವರು ಸಂಘಟಿತರನ್ನು ದುರ್ಬಲರನ್ನು ಖಂಡಿತವಾಗಿ ನಮ್ಮ ಒಂದು ಸಮುದಾಯಕ್ಕೆ ಅವರಿಗೆ ಸ್ಥೈರ್ಯವನ್ನು ಕೊಡುವಂಥ ಒಂದು ಶಕ್ತಿ ನಮ್ಮ ಸಂಘಟನೆಗಳಿಂದ ನಮ್ಮ ಈ ಕಾರ್ಯಕ್ಷೇತ್ರಗಳಲ್ಲಿ ನಡೀತಾ ಇದ್ದೀವಿ ಅಂತ ಹೇಳಲು ಸಂತೋಷ ಪಡ್ತಾನೆ. ನಮ್ಮ RCC ಕೊಲ್ಯ ಇವರ ಹಿಂದಿನ ಪದಾಧಿಕಾರಿಗಳು ಮಾಡಿದಂತಹ ಸಾಧನೆ ಕಾರ್ಯಕ್ರಮಗಳನ್ನು ನಮ್ಮ RCC ಚೇರ್ಮನ್ ಮಾತಿನ ಮಲ್ಲ ಚತುರ ಶ್ರೀ ಸಂತೋಷ್ ಶೆಟ್ಟಿಯವರು ಸವಿವರವಾಗಿ ಎಲ್ಲ ನಿಮಗೆ ವಿವರಣೆಯನ್ನು ನೀಡಿರುತ್ತಾರೆ. ಇವರ ಈ ಸಮಾಜ ಸೇವೆ, ಶೈಕ್ಷಣಿಕ ಸೇವೆ, ವೈದ್ಯಕೀಯ ಸೇವೆ, ಪ್ರತಿಭಾ ಪುರಸ್ಕಾರಗಳು ಇದರಿಂದಾಗಿ ಇವರಿಗೆ ಕಳೆದ ವರ್ಷ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇದು ಅವರಿಗೆಲ್ಲ ನಮ್ಮ ರೋಟರಿ ಮಂಗಳೂರು ಪೂರ್ವಕ್ಕೂ ಕೂಡ ಒಂದು ಬಹಳ ಹೆಮ್ಮೆಯ ಸಂಗತಿಯಾಗಿದೆ. ಇದು ಇನ್ನು ಮುಂದೆಯೂ ಈ ನಮ್ಮ RCC ಸಮುದಾಯ ಬಳಗದವರು ಇನ್ನೂ ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಕಾರ್ಯಕ್ರಮಗಳು ಮಾಡಲಿ ಎಂದು ಆಶಯವನ್ನು ಪಡಿಸುತ್ತಾ ಇದರೊಂದಿಗೆ ನಮ್ಮ ರೋಟರಿ ಮಂಗಳೂರು ಇವರಿಗೆ ಪೂರ್ಣ ಸಹಕಾರವನ್ನು ನೀಡುತ್ತೇವೆ ಎಂಬ ಭರವಸೆಯೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪುಟಾಣಿ ಮಗುವನ್ನು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅತಿಥಿಯಾಗಿ ಆಗಮಿಸಿದ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಕಾರ್ಯದರ್ಶಿ ರೊಟೇರಿಯನ್ ಎಂ ಜಯರಾಮ್ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸುತ್ತೇನೆ.